ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಪ್ರತಿಭೆಯ ಪ್ರತಿ ಹೆಜ್ಜೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಮಾರ್ ವಿಟ್ಲ. ಪ್ರತಿಭೆ ಅನ್ನೋದು ಎಲ್ಲರಲ್ಲಿರುತ್ತೆ, ಆದರೆ ಪ್ರತಿಭೆ ಬೆನ್ನಟ್ಟಿ ಸಾಧನೆಯ ಶಿಖರ ಏರುವವರು ಜೊತೆಗೆ ಆ ರೀತಿಯ ಪ್ರಯತ್ನವನ್ನು ಮಾಡುವವರು ಬಹಳಷ್ಟು ಕಡಿಮೆ ಮಂದಿ ಇರ್ತಾರೆ. ಹಾಗಾಗಿ ಆ ಪ್ರಯತ್ನದಲ್ಲಿ ಎದುರಾಗುವಂಥ ಸೋಲು ಸವಾಲಿನ ಕ್ಷಣಗಳು ಹೇಗಿರ್ತವೆ ಅಥವಾ ಖುಷಿಯ ಸಂತಸದ ದಿನಗಳು ಹೇಗಿರ್ತವೆ ಅನ್ನುವಂಥದ್ದು ಅಂತಹ ಪ್ರತಿಭೆಗಳ ಮಾತಿನ ಮೂಲಕ ವ್ಯಕ್ತ ಆಗುತ್ತೆ ಈ ಕಾರ್ಯಕ್ರಮ. ಹಾಗಾಗಿ ಕರಾವಳಿ ಕರ್ನಾಟಕ, ನಮ್ಮ ತುಳುನಾಡಿನ ಒಂದಷ್ಟು ಯುವ ಪ್ರತಿಭೆಗಳ ಜೀವನ ಅನ್ನುವಂಥದ್ದು ಹೇಗಿದೆ, ಜೊತೆಗೆ ಅವರು ಇಟ್ಟಂಥ ಪ್ರತಿ ಹೆಜ್ಜೆಗಳು ಯಾವ ರೀತಿಯಲ್ಲಿದೆ, ಜೊತೆಗೆ ಆ ಹೆಜ್ಜೆಗಳಲ್ಲಿ ಅವರಿಗೆ ಸಿಕ್ಕಂಥ ಅನುಭವಗಳು, ಅವರ ಜೊತೆಯಲ್ಲಿ ನಾವು ಮಾತನಾಡ್ತಾ ಆ ಒಂದು ವಿಚಾರಗಳನ್ನು ಕೇಳ್ತಾ ಹೋಗ್ತೀವಿ. ಒಂದಷ್ಟು ಕುತೂಹಲ ಇರುತ್ತೆ. ಪ್ರತಿಭೆಗಳು ಯಾವ ರೀತಿಯ ಪ್ರಯತ್ನವನ್ನು ಮಾಡ್ತಾರೆ, ಎಷ್ಟೊಂದು ಪರಿಶ್ರಮ ಪಡ್ತಾರೆ, ಜೊತೆಗೆ ವೇದಿಕೆಗಳು, ಸಂಭ್ರಮಗಳು, ಸಂತಸಗಳು ಎಲ್ರಿಗೂ ಕಾಣುತ್ತೆ. ಆದರೆ ಆ ವೇದಿಕೆಗಳಾಗಲಿ ಅಥವಾ ಆ ಪರಿಶ್ರಮದ ಹಿಂದೆ ಇರುವಂಥ ಕಷ್ಟಗಳಾಗಲಿ ನೋವುಗಳಾಗಲಿ ಯಾರಿಗೂ ಕಾಣುವುದಿಲ್ಲ. ಎಲ್ಲವನ್ನು ಕೂಡ ಮಾತನಾಡುವಂಥ ಕಾರ್ಯಕ್ರಮ ಇವತ್ತು ಪ್ರತಿಭೆಯ ಪ್ರತಿ ಹೆಜ್ಜೆ ಕಾರ್ಯಕ್ರಮ ಆಗಿರ್ತದೆ. ಇವತ್ತಿನ ನಮ್ಮ ಅತಿಥಿ ಇವರು ಬಾಲ್ಯದಿಂದಲೇ ಸಾಂಸ್ಕೃತಿಕ ವೇದಿಕೆಗಳಲ್ಲಿ ವಿಜೃಂಭಿಸಿದವರು. ತನ್ನ ಶಾಲಾ ದಿನಗಳು, ಕಾಲೇಜು ದಿನಗಳಲ್ಲಿ ಸದಾ ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ತನ್ನದೇ ಆದಂಥ ನಟನೆಯ ಚಾಕಚಕ್ಯತೆಯನ್ನು ಮೆರೆದವರು. ಆ ಬಳಿಕ ವಿದ್ಯಾರ್ಥಿ ಜೀವನದಲ್ಲಿ ಸಾಧನೆಯ ಮೆಟ್ಟುಗಳನ್ನು ಏರುವುದಕ್ಕೆ ಪ್ರಯತ್ನ ಪಟ್ಟವರು. ದೆಹಲಿಯಲ್ಲಿ ಪ್ರಧಾನಮಂತ್ರಿಗಳಿರುವಂಥ ಕಾರ್ಯಕ್ರಮ ಇರುವುದು, ಹಾಗೆಯೇ ಒಂದಷ್ಟು ನಿರೂಪಣಾ ಕ್ಷೇತ್ರದಲ್ಲಿ ಯಶಸ್ಸನ್ನು ಹೊಂದಿದವರು. ಸದ್ಯ ನಿರೂಪಣೆಯಲ್ಲಿ ಬ್ಯುಸಿ ಆಗಿದ್ದಾರೆ. ಹಾಗೆಯೇ ನಟನಾ ರಂಗದಲ್ಲೂ ಕೂಡ ತನ್ನದೇ ಆದಂಥ ಛಾಪನ್ನು ಮೂಡಿಸುವತ್ತ ಸಾಗ್ತಾ ಇದ್ದಾರೆ. ನಾನು ಮಾತನಾಡ್ತಾ ಇರುವಂಥದ್ದು ಆದಿತ್ಯ ರಾಜ್ ಅನ್ನುವಂಥ ಅದ್ಭುತ ಪ್ರತಿಭೆಯ ಬಗ್ಗೆ. ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿ ಆಗಿದ್ದಾರೆ. ಅವರನ್ನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಆದಿತ್ಯ ರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಒಂದು ಆದಿತ್ಯ ರಾಜ್ ಅವರನ್ನು ನೋಡುವಾಗ ನಮಗೆ ಮುಗ್ಧತೆ ಕಾಣುತ್ತೆ, ಇನ್ನೊಂದು ನಿಮ್ಮ ಮುಖದಲ್ಲಿ ಒಂದು ನಗು ಕಾಣುತ್ತೆ. ಸೊ ಇದು ಬಾಲ್ಯದಿಂದಲೇ ಹೀಗೆ ಇತ್ತ ಹೇಗೆ? ಇಲ್ಲ, ಮೋಸ್ಟ್ಲಿ ನಾನು ಮೊದಲು ತುಂಬ ಸೀರಿಯಸ್ ಇದ್ದೆ. ಮೋಸ್ಟ್ಲಿ ತುಂಬ ಕೆಲಸ ಮಾಡೋದಕ್ಕಿಂತ ಮುಂಚೆ ಜಾಸ್ತಿ ಥಿಂಕ್ ಮಾಡೋದು ಜಾಸ್ತಿ ಇತ್ತು. ಆವಾಗ ಮೋಸ್ಟ್ಲಿ ಇಷ್ಟು ಓಪನ್ ಆಗಿ ಇರಲಿಲ್ವೋ ಏನೋ. ಇವಾಗ ಅದೇನೋ ಈಗ ಚೇಂಜ್ ನಮಗೆ ಗೊತ್ತಾಗೋದಿಲ್ಲ ನೋಡಿ. 2 ವರ್ಷ ತಿರುಗಿ ನೋಡಿದಾಗ ಓಕೆ, ನಾನು ಇವಾಗ ಆ ಜನ ಅಲ್ಲ ಅಂತ ನಮಗೆ ಅನಿಸುತ್ತೆ ಒಮ್ಮೊಮ್ಮೆ. ಸೊ ಸಣ್ಣದರಿಂದ ಸ್ವಲ್ಪ ಸೀರಿಯಸ್ ಆಗಿದ್ದೆ. ಅಂದರೆ ಹೇಳ್ತಾರಲ್ಲ, ಓದಬೇಕು, ಕಲಿಬೇಕು, ಕಾಂಪಿಟೇಷನ್ ಇದೆ, ಅದು ಇದು ಅಂತ ಹೇಳ್ತಾರಲ್ಲ. ಸೊ ಆಗ ಹೆದರಿದ್ವಿ ಮೋಸ್ಟ್ಲಿ. ಈಗ ಅದೆಲ್ಲ ಯಾವುದು ಮ್ಯಾಟ್ರ್ ಆಗೋದಿಲ್ಲ ಅಂತ ಅನಿಸಿತ್ತು ಮೋಸ್ಟ್ಲಿ. ಅಂದರೆ ಜೀವನವನ್ನು ಈಗ ತುಂಬ ಅಂದರೆ ಎಂಜಾಯ್ ಮಾಡ್ತಾ ಇದ್ದೀರಾ ತಾವು? ಓಕೆ ಓಕೆ, ರೈಟ್. ಪ್ರತಿಯೊಬ್ಬ ಪ್ರತಿಭೆಯ ಜೀವನವೂ ಅಷ್ಟೇ. ಅಂದರೆ ಬಾಲ್ಯ ಅನ್ನುವಂಥದ್ದು ಬಹಳಷ್ಟು ಸ್ಪೆಷಲ್ ಅನ್ನುವಂಥ ಮಾತುಗಳನ್ನು ಎಲ್ಲರೂ ಕೂಡ ಹೇಳ್ತಾರೆ. ಎಲ್ರಿಗೂ ಕೂಡ ಅದೊಂಥರ ವಿಶೇಷ ದಿನಗಳಾಗಿರ್ತದೆ. ನಿಮ್ಮ ಬಾಲ್ಯ ಎಲ್ಲಿ, ಜೊತೆಗೆ ತಂದೆ ತಾಯಿ ಬಗ್ಗೆ ಹೇಳೋದಾದರೆ, ಜೊತೆಗೆ ಆಗಿನ ದಿನಗಳ ಬಗ್ಗೆ ಹೇಳೋದಾದರೆ? ಎಲ್ಲ ಹುಟ್ಟಿದ್ದು ಬೆಳೆದದ್ದು PUC ವರೆಗೂ ನಾನು ಸುರತ್ಕಲಲ್ಲೇ, ವಿದ್ಯಾಭ್ಯಾಸ ಕೂಡ ಅಲ್ಲೇ, ಇದ್ದದ್ದು ಕೂಡ ಅಲ್ಲೇ. ಅಂದರೆ ಅಪ್ಪ ಅಮ್ಮ ಕೂಡ ಅಲ್ಲಿ ವಾಸವಾಗಿದ್ದರು. ಅಪ್ಪ ಒಬ್ಬ ಲೆಕ್ಚರರ್, ಅಮ್ಮ ಮನೆಯಲ್ಲಿ ಹೋಮ್ ಮೇಕರ್. ಆ್ಯಂಡ್ ಬಾಲ್ಯದಲ್ಲಿ ದೊಡ್ಡದಾಗಿ ಹೇಳಬೇಕು ಅಂದರೆ ಆಡಿದ್ದೆ. ಓಕೆ. ಸೊ ಈಗಿನ ಥರ ನಮಗೆ ಮೊಬೈಲ್ ಇರಲಿಲ್ಲ ಆಗ. ಬೆಳಗ್ಗೆ ಹೋದರೆ ಆಡಿ ಸಂಜೆ ಬರುವಾಗ ಕಪ್ಪಾಗಿ ಬರುವಂಥದ್ದು. ಸ್ಕೂಲಲ್ಲಿ ಕೂಡ ಅಷ್ಟೇ. ನಮಗೆ ವಿದ್ಯಾದಾಯಿನಿಯಲ್ಲಿ ಕಲ್ತದ್ದು, ವಿದ್ಯಾದಾಯಿನಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಸುರತ್ಕಲ್. ಅದೇ ರೀತಿ ಗೋವಿಂದಾಸ್ ಕಾಲೇಜ್. ಸೊ ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಿದ್ದಂಥ ಕಾಲೇಜ್ ಅದು, ಸ್ಕೂಲ್ ಕೂಡ. ಓಕೆ. ಸೊ ನೀವಾಗ ಹೇಳಿದಾಗೆ ಎಲ್ಲದರಲ್ಲಿ ನಾನು ತೊಡಗಿಸ್ಕೊಂಡದಲ್ಲ, ನಮಗೆ ಆ ಅವಕಾಶ ಇತ್ತು, ಹಾಗಾಗಿ ತೊಡಗಲಿಕ್ಕೆ ಸಾಧ್ಯ ಆಯಿತು. ಸೊ ಜಾಸ್ತಿ ನಾವು ಈ ಕಲ್ಚರಲ್ ಆ್ಯಕ್ಟಿವಿಟಿ ಹಾಗೂ ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ನಾವು ಭಾಗವಹಿಸ್ತಿದ್ವಿ. ಓಕೆ. ತಾವು ಹೇಳಿದ್ರಿ ನಾವು ಚಟುವಟಿಕೆಯಿಂದ ಇಡ್ತಾ ಇದ್ವಿ ಅಂತ. ಈ ನಡುವೆ ನಾನು ಕೇಳಬೇಕು, ಅಂದರೆ ಬಾಲ್ಯ ಅನ್ನುವಂಥದ್ದು ಎಲ್ರಿಗೂ ಕೂಡ ಸ್ಪೆಷಲ್. ನೀವು ಹೇಳ್ತಾ ಇದ್ರೆ ಆಟ ಆಡ್ತಾ ಇದ್ವಿ ಅಂತ. ಸೊ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಜೊತೆ ಒಡನಾಟ ಹೇಗಿತ್ತು? ಅಂದರೆ ಬಾಲ್ಯದಲ್ಲಿರುವಾಗ ನಿಮ್ಮ ಚಟುವಟಿಕೆ? ಬಾಲ್ಯದಿಂದಲೂ ಈಗಲೂ ಕಂಟಿನ್ಯೂ ಆದದ್ದು ಒಂದೇ, ಅಪ್ಪ ಅಮ್ಮನ ಜೊತೆ ಸಹ ಆಟ ಆಡ್ತೇನೆ ನಾನು. ಓಕೆ. ಹಾಗೆ ಇವಾಗಲೂ ಆಟ ಆಡ್ತೇನೆ. ಅದು ಹೇಗೆ ಹೇಳಿದ್ರೆ ಅಂದ್ರೆ ಸ್ವಲ್ಪ ಚೈಲ್ಡಿಶ್ ಅನಿಸ್ಬೋದು. ಅಮ್ಮನಿಗೆ ಕೀಟ್ಲೆ ಮಾಡೋದು ಗಂಡು ಮಕ್ಳಿಗೆ ನಿಲ್ಸ್ಲಿಕ್ಕೆ ಆಗ್ತದೆ ಇಲ್ಲೋ ಗೊತ್ತಿಲ್ಲ. ಓಕೆ. ಸೊ ಬೋರ್ ಆದ್ರೆ ನನಗೆ ಅಮ್ಮ ಆಟ ಸಾಮಾನ್ತಾರೆ, ಅವರಿಗೆ ಕೀಟ್ಲೆ ಮಾಡಿ ಆಡ್ತಾ ಇರ್ತಾರೆ. ಅಪ್ಪ ಸ್ವಲ್ಪ ಸೀರಿಯಸ್. ಓಕೆ. ಆದ್ರೂ ಅಮ್ಮನಿಗೆ ಕೀಟ್ಲೆ ಮಾಡೋದು, ನಾವು ಗಮ್ಮತ್ ಮಾಡೋದು ನೋಡಿ ಅವರು ಸ್ವಲ್ಪ ಇನ್ವಾಲ್ವ್ ಆಗ್ತಾರೆ. ಓಕೆ. ಒಬ್ಬನೇ ಮಗ ಆಗಿರೋದ್ರಿಂದ ಸ್ವಲ್ಪ ಸಲಿಗೆ ಜಾಸ್ತಿ. ಓಕೆ. ಸೊ ಇವಾಗ ತಮ್ಮ ಬಾಲ್ಯದಿಂದಲೇ ಈವರೆಗೂ ಕೂಡ ಕೀಟ್ಲೆ ಮಾಡೋದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಂತ ನಾನು ಕೇಳೋದು. ಬಾಲ್ಯದಲ್ಲಿ ಮಾಡಿದಂಥ ಒಂದು ಕೀಟ್ಲೆ ಏನಾದರೂ ಹೇಳ್ಬೋದು ನಮಗೆ? ಅಂದರೆ ನೋಡು, ಯಾರು ವೀಕ್ಷಕರಿದ್ದಾರೆ ಅವ್ರಿಗೂ ಕೂಡ ಕುತೂಹಲ, ಇವರು ಏನು ಮಾಡಿರ್ಬೋದು ತಂದೆ ತಾಯಿ ಜೊತೆಗೆ, ಏನು ಆಟ ಆಡಿರ್ಬೋದು ಅಂತ. ಬಾಲ್ಯದಲ್ಲಿ ಮಾಡಿದ ಕೀಟ್ಲೆ ನೆನಪಿಲ್ಲದಷ್ಟು ಮಾಡಿದೆ ಏನೋ ಗೊತ್ತಿಲ್ಲ.
ಅಷ್ಟು ರಾಶಿ ಯಾಕಂದ್ರೆ ಇದೆಯಾ ಅಂದ್ರೆ ಅಂತಲ್ಲ? ಒಂದು ಪಾಯಿಂಟ್ ಅಲ್ಲಿ ಕೀಟ್ಲೆ ಮಾಡಿ ಈಗ ಸೀರಿಯಸ್ ಆದ್ರೆ ನಾವು ಹಿಂದೆ ಮೆಲುಕು ಹಾಕ್ಬೋದು, ಆಗ ಮಾಡ್ತಿದ್ದೆ ಅಂತ. ನಾವು ಈಗಲೂ ಮಾಡ್ತಿರೋದ್ರಿಂದ, ಡೈಲಿ ಮಾಡ್ತಿರೋದ್ರಿಂದ ಯಾವ್ದನ್ನು ನೆನಪು ಮಾಡೋದು ಗೊತ್ತಾಗೋದಿಲ್ಲ. ಓಕೆ ಸೊ ಹೇಳಿ ಕಷ್ಟ. ಓಕೆ, ಇವಾಗ ಏನ್ ಮಾಡ್ತೀರಾ ನೀವು ಅಂತ? ಇವಾಗ ಇವಾಗ ಆದ್ರೆ- ನೆನಪು ಈಗ ಮಾಡಿದ್ದು ಈಗ ನೆನಪಿರ್ತದಲ್ಲ, ಸೊ ಇವಾಗ ಹೇಳಿ. ನೀವು ರೀಸೆಂಟ್ ಆಗಿ ನಮ್ದು ಒಂದು ಯೂಟ್ಯೂಬಲ್ಲಿ ವ್ಲಾಗ್ ನೋಡಿದ್ರೆ ನಾನು ಅಮ್ಮನೊಟ್ಟಿಗೆ ಡ್ಯಾನ್ಸ್ ಮಾಡ್ತಿದ್ದೆ, ಡುಯೆಟ್ ಡ್ಯಾನ್ಸ್ ಮಾಡ್ತಿದ್ದೆ. Okay. ಅಮ್ಮನಿಗೆ ಮನಸ್ಸಿರುವುದಿಲ್ಲ ಫಸ್ಟಿಗೆ, ಮತ್ತೆ ನನ್ನ ಉಪದ್ರವಕ್ಕೆ ಬೇರೆ ಆಪ್ಷನ್ ಇಲ್ಲದೆ ನನ್ನ ಜೊತೆ ಡ್ಯಾನ್ಸ್ ಮಾಡ್ತಾರೆ ಅವರು. ಸೊ ತುಂಬ ಜಾಯಲ್ ಫ್ಯಾಮಿಲಿ. ಓಕೆ, ಒಬ್ಬನೇ ಮಗನ ಹೇಗೆ? ಹೌದು, ಓಕೆ, ಒಬ್ಬನೇ. ಹಾಗಾಗಿ ಎಲ್ಲವೂ ಕೂಡ ಅವಕಾಶ ನಿಮ್ಗೊಬ್ರಿಗೆ ಸಿಗ್ತದೆ. ಸೊ ಬಾಲ್ಯದಲ್ಲಿ ಮನೆಯಲ್ಲಿ ತುಂಟಾಟಗಳಿತ್ತು, ರಂಪಾಟಗಳಿತ್ತು, ಆಟೋಟಗಳು ಎಲ್ಲವೂ ಕೂಡ ಮನೆಯಲ್ಲಿ ಇತ್ತು. ಸ್ಕೂಲಲ್ಲಿ ಓದೋದಕ್ಕೆ ಮುಂಚೂಣಿಯಲ್ಲಿದ್ದರೆ ಅಥವಾ ಹಿಂದೆ ಬಿದ್ದಿದ್ರೆ ಹೇಗಿತ್ತು? ಅಂದರೆ ಸ್ವಲ್ಪ ಅಪ್ಪಂದು ಇನ್ಫ್ಲೂಯೆನ್ಸ್ ಇತ್ತು. ಅಪ್ಪ ಮಾಸ್ಟರ್ ಅಲ್ಲ, ಓಕೆ, ಮಾಸ್ಟರ್ ಮಗ ಓದಬೇಕು ಇಲ್ಲರು ಏನು ಹೇಳ್ತಾರೆ ಅಂಥದ್ದು ಕೆಲವು ಇದ್ದಾಗ ಓದ್ತಾ ಇದ್ವಿ. ಆದರೆ ಬ್ಯಾಡ್ ಕೂಡ ಅಲ್ಲ, ತುಂಬ ಉನ್ನತ ಶ್ರೇಣಿ ಕೂಡ ಅಲ್ಲ, ಅವು ಎಷ್ಟು ಬೇಕಷ್ಟು ಓದ್ತಿದ್ವಿ. ಮಾಸ್ಟರ್ ಮನೆಯಲ್ಲಿ ಬಂದು ಏನು ಹೇಳ್ತಾ ಇದ್ರು ಆಗ? ನಮ್ಮ ಮಾಸ್ಟ್ರ ಬಾಸ, ಹೌದು, ಬಾಸ್ ಕೂತ್ ಕಲಿಸ್ತಿದ್ರು ನಮಗೆ. ಈಗ ಮ್ಯಾಥ್ಸ್ ಎಲ್ಲ ನಾನು ಸ್ವಲ್ಪ ಗಡಿಬಿಡಿ ಮಾಡ್ತಿದ್ದೆ, ಅಂದರೆ ಸಿಂಪಲ್ ವಿಷಯದಲ್ಲಿ ಮಿಸ್ಟೇಕ್ ಮಾಡ್ತಿದ್ದಾಗ ಕುಟ್ಟಿ ಹೇಳ್ತಿದ್ರು. ಹೊಡಿಯೋದೊಂದು ಈಗ ಸ್ವಲ್ಪ ರೀಸೆಂಟಾಗಿ ನಿಂತದ, ಅಲ್ಲಿ ತನಕ ಹೊಡಿತಾ ಇದ್ರು ನನಗೆ. ಒಬ್ಬನೇ ಮಗ ಹೇಳಿದ್ರಲ್ಲ, ಓಕೆ, ಎಲ್ಲವೂ ಸಿಗ್ತದೆ. ಓಕೆ ಓಕೆ. ಸೊ ಶಾಲಾ ಜೀವನ ಅಂತ ಬಂದಾಗ ಒಂದು ರೀತಿಯಲ್ಲಿ ಖುಷಿ ಇರ್ತದೆ, ಆಟ ಆಡೋದಕ್ಕೆ, ಓದೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಸೊ ನಿಮಗೆ ಹೇಗೆ ಅನಿಸ್ತಾಯ್ತು ಆ ಸಂದರ್ಭ ಶಾಲೆ ಅಂತ ಅಂದಾಗ? ನಮಗೆ ಏನು ಕಲಿಸಿದ್ರು ಅದು ನಮ್ಮ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡು ಅಡ್ಜಸ್ಟ್ಮೆಂಟಲ್ಲಿ ಹೋಗಿ ಬರೀತಿದ್ದದ್ದು. ಓಕೆ, ಸೊ ಅದು ಟೀಚರ್ಸ್ಗಳಿಗೆ ಮೋಸ್ಟ್ಲಿ ಇಂಪ್ರೆಸ್ ಆಗ್ತಿತ್ತೇನೋ, ಆನ್ಸರ್ ಗೊತ್ತಿಲ್ಲ. ಪ್ರಾಕ್ಟಿಕಲಿ ಏನು ಕಲ್ತಿದ್ದೇವೆ ಅಂತ ನನಗೀಗ ಕೇಳಿದರೆ ನಂಗೆ ಗೊತ್ತಿಲ್ಲ. ಆಗಕ್ಕೆ ಓಕೆ, ಆಗದ ಅಂದಾಜಿಗೆ ನಾವು ಒಂದು ಬರೆದು ಹಾಕ್ತಿದ್ವಿ. ಒಂದು ರೋಲ್ ನಂಬರ್ 1 ನಾನು, ಸೊ ಫ್ರಂಟ್ ಬೆಂಚ್, ಅರ್ಥ ಆಯ್ತಲ್ಲ, ಹಾಗೆ ಏನು ಮಾಡುವಾಗ ಇರಲಿಲ್ಲ. ಓಕೆ. ಸೊ ಶಾಲೆಯಲ್ಲಿ ಏನಾದರೂ ಕೀಟ್ಲೆ ಮಾಡಿಕೊಂಡು ಪೆಟ್ಟು ಬಿದ್ದಂಥ ಯಾವುದಾದ್ರೂ ನೆನಪುಗಳನ್ನು ಮೆಲುಕು ಡೈಲಿ ಬೀಳ್ತಾ ಇತ್ತು? ಇಲ್ಲ, ನಾನಂದ್ರೆ ಎಂತ ಗೊತ್ತಾ, ನಾನು ಸ್ವಲ್ಪ ಕ್ರಿಮಿನಲ್ ಮೈಂಡ್. ಅಂದರೆ ಎಲ್ಲ ಕೀಟ್ಲೆಗಳಲ್ಲಿದ್ದು ನಾನೊಬ್ಬ ಎಸ್ಕೇಪ್ ಆಗಿ ಉಳಿದವ್ರು ಸಿಕ್ಕಿ ಬೀಳ್ತಿದ್ದದ್ದು. ಓಕೆ. ಸೊ ಶಾಲೆಗೆ ಒಂದ್ಸತಿ 9th ಒಂದು 2-3 ಮೊಬೈಲ್ ತಂದದ್ದು. ಅಂದರೆ ಆಗ ಮೊಬೈಲ್ ಸ್ಕೂಲಿಗೆ ತಂದರೆ ಅದು ಟೆರರಿಸ್ಟ್ ಒಳಗೆ ಬಂದಾಗೆ. ಓಕೆ. ಆಗಿರುವಾಗ ಅವನು ಆ್ಯಕ್ಚುಲಿ ಟೀಚರ್ಸ್ಗಳಿಗೆ ಸಿಕ್ಕಿಬಿದ್ದಾಗಿದೆ, ಮೊಬೈಲ್ ತಂದಿದ್ದಾನೆ ಅಂತ ಇದು ರೂಪಿಸಿ ಆಗಿತ್ತು. ಬಟ್ ನಮ್ಮ ಆನೆಸ್ಟಿ ಟೆಸ್ಟ್ ಮಾಡಲಿಕ್ಕೆ ಅವ್ರು ನಮ್ಮನ್ನೆಲ್ಲ ಕರೆಸಿ ನೀವು ನೋಡಿದ್ದೀರಾ ಅಂತ ಕೇಳಿದ್ರು. ನಾವು ಅವನನ್ನು ಬಚಾವ್ ಮಾಡಲಿಕ್ಕೋಸ್ಕರ ಇಲ್ಲ ಮೇಡಮ್ ಅಂತ ಹೇಳಿ ನಾವೊಂದು ನಾಟಕ ಆಡಿ, ಅವ್ನು ನಮ್ಮ ಎದುರುಗಡೆನೇ ಇದ್ದಾನೆ, ಅವ್ನು ಹೇಳ್ತಿದ್ದಾನೆ ನಾನು ಸತ್ಯ ಹೇಳಿ ಆಗಿದೆ, ನೀವು ಹೇಳಿ. ನಾವು ಹೇಳ್ತಿಲ್ಲ, ನಾವು ಫ್ರೆಂಡ್ ಅಂತ. ಎಲ್ರಿಗೂ ಸಾರಿ ಬಿದ್ದಿದೆ ಅವತ್ತು. ಓಕೆ. ಸೊ ಇಂಥ ತುಂಟಾಟಗಳು ಅಥವಾ ಇಂಥ ರಂಪಾಟಗಳನ್ನು ಮಾಡ್ತಾನೆ ಶಾಲಾ ಜೀವನ ಇತ್ತು. ಸೊ ಕಲಿಯುವುದಕ್ಕೆ ಅತ್ತ ಬ್ಯಾಡು ಅಲ್ಲ, ವೆರಿ ಗುಡ್ಡು ಅಲ್ಲ, ಗುಡ್ ಅಂತ ಹೇಳ್ಬೋದು. ಸೊ ಹಾಗಿದ್ದ ಒಬ್ಬ ಹುಡುಗ ಆ ಬಾಲ್ಯದಲ್ಲಿ ಅಂದರೆ ಪ್ರೈಮರಿ ಎಜುಕೇಷನ್ ಆಗ್ತಾ ಇರುವಾಗಲೇ ಸಾಂಸ್ಕೃತಿಕ ವೇದಿಕೆಗೆ ಹೋಗಿದ್ರ? ನಾವು ಸಣ್ಣದರಿಂದಲೂ ಒಂದು 2nd 3rd ಸ್ಟ್ಯಾಂಡರ್ಡ್ ಫಸ್ಟ್ ಅಂದರೆ ಎಜುಕೇಷನ್ ಸ್ಟಾರ್ಟ್ ಆಗುವಾಗ ತುಂಬ ಜನ ಆ್ಯಕ್ಚುಲಿ ಈ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಬರೋದು ಫ್ಯಾನ್ಸಿ ಡ್ರೆಸ್ಸಿಂದ ಮೋಸ್ಟ್ಲಿ ಆ ಟೈಮಲ್ಲಿ. ಸೊ ಏನೂ ಅಂತ ಗೊತ್ತಿಲ್ಲದ ಟೈಮಲ್ಲಿ ನಮ್ಮನ್ನು ಫ್ಯಾನ್ಸಿ ಡ್ರೆಸ್ ವೇಷ ಹಾಕಿ ಕಳಿಸ್ತಿದ್ರು. ನಾವು ಹೋಗಿ ನಿಂತು ಕೂಗಿ ಬರೋದು ಸ್ಟೇಜಲ್ಲಿ. ಒಂದ್ಸತಿ ನಂಗೆ ಏನೋ ಹುಲಿ ವೇಷ ಏನೋ ಹಾಕಿದ್ರು, ಎಲ್ಲ ರೆಡಿಯಾಗಿ ನಾನು ಸ್ಟೇಜಲ್ಲಿ ಹೋಗಿ ಡೈಲಾಗ್ ಅಂತ ಹೇಳಿದ್ದು. ಅಮ್ಮ ಅಂತ ಹೇಳಿಕೊಡ್ಲಿಲ್ಲ, ಇಷ್ಟು ಹೇಳಿಕೊಟ್ಟದ್ದು ಅಂತ ಹೇಳಿ ಬಂದದ್ದು ನಾನು. ಅಲ್ಲ, ಅದು ಹೆದರಿ ಹೇಳಿದ್ದು ಅವರನ್ನೆಲ್ಲ ನೋಡಿ ಬ್ಲ್ಯಾಂಕ್ ನಾನು. ಸೊ ಬಟ್ ಅಮ್ಮನಿಗೆ ಸ್ವಲ್ಪ ಈ ಕಲಾಕ್ಷೇತ್ರದಲ್ಲಿ ಆಸಕ್ತಿ ಇತ್ತು. ಸೊ ಅದು ಬರ್ತದಲ್ಲ, ಅಮ್ಮನಿಗಿದ್ದ ಆಸೆ ಮಗನ ರೂಪದಲ್ಲಿ ತೀರಿಸ್ಕೊಳ್ಳುವಂಥ ಒಮ್ಮೊಮ್ಮೆ ಇದ್ದಾಗ, ಮತ್ತು ಮಗನಿಗೂ ಒಬ್ಬನೇ ಮಗ ಸಪೋರ್ಟ್ ಮಾಡುವಂತ ಇದ್ದಾಗ ಫ್ಯಾನ್ಸಿ ಡ್ರೆಸ್ ಮುಖಾಂತರ ಒಳಗೆ ಬರ್ತೇವೆ ನಾವು. ನಂತರ ಒಂದು 2nd 3rd ಸ್ಟ್ಯಾಂಡರ್ಡ್ ಆಗುವ ನಮ್ಮ ಕ್ಲಾಸಲ್ಲಿ ಶೈವಿನ್ ಅಂತ ಒಬ್ಬರು, ಅನಂತ ಪದ್ಮನಾಭ ಅಂತ ಒಬ್ಬರು ಇದ್ದರು. ಶೈವಿನ್ ಯಕ್ಷಗಾನ ಕ್ಷೇತ್ರದಲ್ಲಿ ಇವಾಗಲೂ ಕಲಾವಿದ, ಒಳ್ಳೆ ಕಲಾವಿದ. ಆ್ಯಂಡ್ ಅನಂತ ಪದ್ಮನಾಭ ಒಳ್ಳೆ ರೈಟರ್. ಆಗ ಕವಿತೆಗಳನ್ನೆಲ್ಲ ಆಗ ಬರಿತಿದ್ರು ಅವರು. ನಮ್ಮ ಸ್ಕೂಲ್ ಡೇಯಲ್ಲಿ ನಾಟಕವನ್ನೆಲ್ಲ ಅವರು ನಿರ್ದೇಶಿಸ್ತಿದ್ರು. ಆಗ ನಾವು 3rd 4th ಸ್ಟ್ಯಾಂಡರ್ಡ್ ಇರುವಾಗ 7th ಸ್ಟ್ಯಾಂಡರ್ಡ್ನವರಿಗೆಲ್ಲ ಅವರು ಕಲಿಸಿಕೊಡ್ತಾ ಇದ್ರು. ಅಂದರೆ ಅವರು ಅಂದರೆ ವೇದ ಪುಸ್ತಕನೆಲ್ಲ ಓದಿಕೊಂಡು ಬಂದ ಬ್ಯಾಕ್ಗ್ರೌಂಡ್ ಅವ್ರದ್ದು. ಸೊ ಅವರು ನಮ್ಮನ್ನೆಲ್ಲ ಹಾಕ್ಕೊಂಡು ನಾಟಕ ಮಾಡಿಸೋದು. ಸೊ ನಾವು ಕ್ಲಾಸಲ್ಲಿ ನಾಟಕ ಮಾಡಿ ಮತ್ತೆ ಒಂದ್ಸತಿ ನಾವೇ ಒಂದು ಇನ್ವಿಟೇಷನ್ ಎಲ್ಲ ಪ್ರಿಂಟ್ ಮಾಡಿ ಸೀನಿಯರ್ಸಿಗೆ ಟೀಚರ್ಸಿಗೆ ಎಲ್ಲ ಇನ್ವಿಟೇಷನ್ ಕೊಡೋದು. ನಮ್ಮ ಕ್ಲಾಸಲ್ಲಿ ಈ ಥರ ನಾಟಕ ಆಗ್ತಾ ಉಂಟು, ನಮ್ಮದೇ ಸ್ಕ್ರಿಪ್ಟ್, ನಾವೇ ಆ್ಯಕ್ಟರ್ಸ್. ಹೀಗೆ ಮಾಡಿದಾಗ ಒಂದು ಶಾರ್ಟ್ ಫಿಲ್ಮಿಗೆ ಒಬ್ಬರು ನಮ್ಮ ಸ್ಕೂಲಿಗೆ ಒಂದು ಆರ್ಟಿಸ್ಟನ್ನು ಹುಡುಕೊಂಡು ಬಂದರು. ಅಂದರೆ ಮಕ್ಕಳ ಬೇಸ್ಡ್ ಶಾರ್ಟ್ ಫಿಲ್ಮ್ ಇದ್ದದ್ದು ಅದು. ಅದರಲ್ಲಿ ನಮ್ಮ ಟೀಚರ್ಸ್ನವರಿಗೆಲ್ಲ ನಮ್ಮ ಬಗ್ಗೆ ನಾವು ಪರ್ಫಾರ್ಮರ್ಸ್ ಅಂತ ಗೊತ್ತಿದ್ದರಿಂದ ನಮ್ಮವನ್ನು ಸಜೆಸ್ಟ್ ಮಾಡಿದರು.
ಅಲ್ಲಿ ಒಂದೆರಡು ಶಾರ್ಟ್ ಫಿಲ್ಮ್ಸ್ ಮಾಡಿದ್ದು ನಾನು ಸ್ಕೂಲಲ್ಲಿ. Okay. ಸೊ ಆ ಪ್ರಾಸೆಸ್ ನನಗೆ ಇಷ್ಟ ಆಗಿತ್ತು. ಆ ನಟನೆಯಲ್ಲಿ ಎದುರಲ್ಲಿ ಇರೋದು ನನಗೆ ತುಂಬ ಜನ ಆಗ ಬೈತಿದ್ರು. ಅದೊಂದು ಶಾರ್ಟ್ ಫಿಲ್ಮ್ ಇತ್ತು, ಅದ್ರಲ್ಲಿ ನಾನು ಇಡೀ ದಿನ ಡಲ್ ಆಗಿ ಅಳ್ತಾ ಇರುವಂಥ ಕ್ಯಾರೆಕ್ಟರ್ ಅದು. ಸೊ ನಾನು ಕಟ್ ಹೇಳಿದಾಗಲೂ ಹಾಗೆ ಡಲ್ ಆಗಿದ್ದೆ ನಾನು. ಸೊ ಎಲ್ಲರೂ ಬೈತಿದ್ರು, ನೀನು ಕಟ್ಟಾದ್ಮೇಲೆ ಯಾಕೆ ಆಗಿದ್ದಿ ಮಾರೆ ಅಂತ. ನನಗೆ ಅದು ಹಾಗೆ ಇರಬೇಕಲ್ಲ, ನೆಕ್ಸ್ಟ್ ಅದೇ ಥರ ಮಾಡ್ಲಿಕ್ಕಲ್ಲ, ನಾನು ಆ್ಯಕ್ಟ್ ಮಾಡಬಾರ್ದಲ್ಲ ಅಂತೆಲ್ಲ ಇವಾಗ ಪ್ರಾಕ್ಟಿಕಲ್ ಅನಿಸ್ತದೆ, ಆಗ ಗೊತ್ತಿರಲಿಲ್ಲ, ಮಾಡ್ತಾ ಹೋದ್ವಿ. ಅದೊಂದು ಸತಿ ಖುಷಿ ಕೊಟ್ಟಿತ್ತು. ನಂತರ 10th ಅಲ್ಲ, ಶಾರ್ಟ್ ಫಿಲ್ಮ್ ಅಂತ ಹೇಳಿದ್ರಿ, ಆವಾಗ ನಿಮಗೆ ಅದು ನಿರೀಕ್ಷೆ ಇತ್ತಾ ಶಾರ್ಟ್ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡ್ಬೇಕು ಅಥವಾ ಆಕ್ಟಿಂಗ್ ಜರ್ನಿಗೆ ಹೋಗ್ಬೇಕನ್ನುವಂತ ಆಸೆಗಳಿತ್ತ ಅಂದ್ರೆ ಆ ಏಜ್ ಅಲ್ಲಿ? ಈ ಒಂದು ಅಟೆನ್ಷನ್ ಸೀಕಿಂಗ್ ಅಂತ ಒಂದು ಮಕ್ಕಳಿಗೆ ಬೇಗ ಬರ್ತದೆ. ಅದು ಯಾಕಂದರೆ ಅಲ್ಲದ ಏಜಲ್ಲಿ ಉಳ್ದವ್ರಿಗಿಂತ ಸ್ವಲ್ಪ ಜಾಸ್ತಿ ಸಾಧನೆ ಏನೋ ಮಾಡಿದೆ ಅಂತಂದರೆ ನನ್ನನ್ನು ನೋಡ್ತಾರೆ, ನನ್ನನ್ನು ಗುರುತಿಸ್ತಾರೆ, ಸೊ ನಾನು ಈ ಥರ ಇರಬೇಕು ಅನ್ನೋಂಥದ್ದು ಗೊತ್ತಿಲ್ಲದೆ ಬಂದಿರ್ತದೆ, ನನಗೆ ಬಂದಿತ್ತು ಅದು. ಓಕೆ. ಸೊ ಹಾಗಿರುವಾಗ ಅದು ಸ್ವಲ್ಪ ಅಡಿಕ್ಟಿವ್ ಅಂತ ಅನಿಸ್ತದೆ ನನಗೆ ಈಗ. ಆಗ ಗೊತ್ತಾಗ್ತಿರ್ಲಿಲ್ಲ, ಇನ್ನೂ ಬೇಕು, ಇನ್ನೂ ಜನರು ನನ್ನನ್ನು ನೋಡಬೇಕು. ಅದಕ್ಕೆ ಏನು ಪ್ಲ್ಯಾಟ್ಫಾರ್ಮ್, ಟಿ ವಿಯಲ್ಲಿ ಬಂದರೆ ಎಲ್ಲರೂ ನೋಡ್ತಾರಲ್ಲ. ಸೊ ನಾವು ಸಂಡೇ ಟಿ ವಿ ಮನೆಯಲ್ಲಿ ಸಿನಿಮಾ ನೋಡ್ತೇವೆ, ಮನೆಯಲ್ಲಿ ಅಪ್ಪ ಅಮ್ಮ. ಸೊ ಇಲ್ಲಿ ನಾನು ಬಂದರೆ ಹೇಗೆ ಅಂತ ಅಂದರೆ ತುಂಬ ಅಟೆನ್ಷನಿಂದಾಗಿ ಇದೆಲ್ಲ ಹೊರಬರುವಂಥ. ಸೊ ಇದು ಕಂಟಿನ್ಯೂ ಮಾಡುವ ಅಂತ ಅನಿಸಿತ್ತು. ನಿರೀಕ್ಷೆ ಇರಲಿಲ್ಲ. ನಾವಾಗ ನಮ್ಮ ಹತ್ರ ಒಂದು ಸಣ್ಣ ಡಿಜಿಟಲ್ ಕ್ಯಾಮರಾ ಇತ್ತು ನನ್ನ ಅಪ್ಪನ ಹತ್ರ. ಅವಾಗ ನಾವೇ ಹೇಗೂ ನಾಟಕ ಮಾಡ್ತೇವಲ್ಲ, ಬರೆದು ನಾವು ಅದರಲ್ಲಿ ಶೂಟ್ ಮಾಡುವ ಏನಾದರೂ ಅಂತೇಳಿ ಬರಿತಾ ಇದ್ವಿ, ನಾನು ನನ್ನ ಫ್ರೆಂಡ್ಸ್. ಎಷ್ಟನೇ ಕ್ಲಾಸ್ ಇರುವಾಗ ನೀವು? 5ನೇ ಕ್ಲಾಸ್ 6ನೇ ಕ್ಲಾಸ್. ಅವಾಗಲೇ ಕ್ಯಾಮರಾದಲ್ಲಿ ಕಾಣಿಸ್ಕೊಳ್ಬೇಕು ಅನ್ನುವಂಥದ್ದಿತ್ತು. ಯಾಕೆ ನಾಟಕದಲ್ಲಿ ಫ್ಯಾನ್ಸಿ ಡ್ರೆಸ್ಸಲ್ಲಿ ನಮ್ಮನ್ನು ನೋಡ್ತಾರೆ, ಚಪ್ಪಾಳೆ ತಟ್ತಾರಲ್ಲ. ಸೊ ಇದು ನಮ್ಮನ್ನು ಇನ್ನೂ ಎದುರು ಕೊಂಡೋಗೋದು ಅಂಥದ್ದು ಆಗ ಆಗ್ತಿತ್ತು. ಸೊ ನಾವೇ ಮಾಡುವ ಅಂತ ಅಂದ್ಕೊಂಡ ಟೈಮಲ್ಲಿ ಈ ಶಾರ್ಟ್ ಫಿಲ್ಮ್ ಒಂದು ಟೀಮ್ ಬಂದು, ಜಯಶಂಕರ್ ಅಂತ ಅವರು, ಈಗಲೂ ನನ್ನ ಆಪ್ತರು, ಅವರು ಆಗ ಒಂದು ಶಾರ್ಟ್ ಫಿಲ್ಮ್ ಪ್ರೊಡ್ಯೂಸ್ ಮಾಡ್ತಿದ್ರು, ನನಗೆ ಒಂದು ಅವಕಾಶ ಕೊಟ್ಟರು. ಆ ಪ್ರಾಸೆಸ್ ಖುಷಿ ಆಯಿತು. ಒಂದು ಕಡೆ ಅಲ್ಲಿ ಬೀಜ ಬಿತ್ತ ಹಾಗೆ ಆಗಿತ್ತು. ಓಕೆ, ನೀವು ಅಲ್ಲಿಂದ ನಿಮ್ಮ ಒಂದು ಜರ್ನಿ ಒಂದು ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಏನೋ ಒಂದು ಹೋಗ್ತಾ ಇತ್ತು, ಅದಕ್ಕೆ ಒಂದು ಸರಿಯಾದ ದಿಕ್ಕು ಸಿಕ್ಕಿದಾಗೆ ಆಯಿತು. ಸೊ ಈ ನಡುವೆ ನಿಮ್ಮ ಶಾರ್ಟ್ ಫಿಲ್ಮ್ ಪ್ರೋಸೆಸ್ ಇರ್ಬೋದು ಅಥವಾ ಶಾಲಾ ದಿನಗಳಲ್ಲಿ ಆ ಶಾರ್ಟ್ ಫಿಲ್ಮಲ್ಲಿ ನೀವು ಅಭಿನಯ ಮಾಡ್ತೀರಿ, ನಿಮ್ಮನ್ನು ಹುಡ್ಕೊಂಡು ಬಂದರು, ನೀವು ಅಭಿನಯ ಮಾಡ್ತೀರಿ ಅಂತ ಹೇಳುವಾಗ ಅಲ್ಲಿನ ಲೆಕ್ಚರರ್ಸ್ ಇರ್ಬೋದು, ಟೀಚರ್ಸ್ ಏನು ಹೇಳಿದ್ರು ನಿಮಗೆ? ಅದು ಆ್ಯಕ್ಚುಲಿ ಮಕ್ಕಳದೇ ಶಾರ್ಟ್ ಫಿಲ್ಮ್ ಇದ್ದ ಕಾರಣ, ಮಕ್ಕಳ ಬೇಸ್ಡ್ ಶಾರ್ಟ್ ಫಿಲ್ಮ್ ಇದ್ದ ಕಾರಣ ನಾನು ಒಬ್ಬನೇ ಅಲ್ಲ, ತುಂಬ ಜನ ನಮ್ಮ ಸ್ಕೂಲ್ನ ಆರ್ಟಿಸ್ಟ್ಗಳು ಬೇಕಿತ್ತು ಅವರಿಗೆ. ಅಕ್ಟೋಬರ್ ರಜೆಯಲ್ಲಿ ಮೋಸ್ಟ್ಲಿ ಅದು ಶೂಟ್ ಆದದ್ದು. ಸೊ ಅದರಿಂದ ಟೀಚರ್ಸ್ಗಳ ಪ್ರಾಬ್ಲಮ್ ಇರಲಿಲ್ಲ, ಅವರಿಗೆ ಖುಷಿಯೇ. ಓಕೆ, ಸಿಲೆಬಸ್ಸಿಗೆ ತೊಂದರೆ ಆಗದೆ ನೀನು ನಿನ್ಗೆ ಇಷ್ಟ ಇದ್ದದ್ದು ಮಾಡ್ತಿದ್ಯಾ, ಮಾಡು. ತುಂಬ ಸಪೋರ್ಟ್. ಓಕೆ, ಸಾಂಸ್ಕೃತಿಕ ವೇದಿಕೆಗಳು ಅಂತ ಬಂದಾಗ ಸುಮಾರು ವೇದಿಕೆಗಳನ್ನು ಹೆಜ್ಜೆ ಇಟ್ಟಿದ್ದೀರಾ. ಸೊ ಪ್ರೈಮರಿಯಲ್ಲಿ ಹೆಜ್ಜೆ ಇಟ್ಟಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇವಾಗಲೂ ಕೂಡ ತುಂಬ ಮನಸ್ಸಿಗೆ ಹತ್ತಿರ ಆಗಿದೆ ಅಂತ ಹೇಳೋದಾದ್ರೆ, ಪ್ರತಿ ವರ್ಷ ಸ್ಕೂಲ್ ಡೇಗೆ ನಾವು ಸ್ಟೇಜ್ ಹತ್ತಿದ್ವಿ, ಕರಾಟೆಯಲ್ಲಿ ಆ್ಯಂಡ್ ಡ್ಯಾನ್ಸಲ್ಲಿ ಕೂಡ. ಒಮ್ಮೊಮ್ಮೆ ನಾಟಕ ಮಾಡ್ತಿದ್ವಿ. ಅದೇ ಅನಂತ ಪದ್ಮನಾಭ ಅಂತ ನಾನು ಅವತ್ತು ಹೇಳಿದೆ ನೋಡಿ, ಅವನ ಒಂದು ನಾಟಕದಲ್ಲಿ ನನಗೆ ನರಸಿಂಹನ ಪಾತ್ರ ಕೊಟ್ಟಿದ್ರು ನಮ್ಮ ಈ ಭಕ್ತ ಪ್ರಹ್ಲಾದನ್. ಅದೊಂದು ಸಣ್ಣ ಇನ್ಸಿಡೆಂಟ್ ಇತ್ತು. ಅದರಲ್ಲಿ ನನ್ನ ಮುಖೋಡ ಕಟ್ಟುವಾಗ ಅರ್ಜೆಂಟಲ್ಲಿ ಇಲ್ಲಿ 2 ಹೊಟ್ಟೆ ಇರ್ತದಲ್ಲ ನಮಗೆ ನೋಡೋದಕ್ಕೆ, ಅದು ಈ ಕಡೆ ಶಿಫ್ಟ್ ಆಗಿತ್ತು. ಸೊ ನಾನು ಎಲ್ಲಿ ಹೋಗ್ತಿದ್ದೇನೆ ನನಗೆ ಗೊತ್ತಾಗ್ತಿರ್ಲಿಲ್ಲ. ಓಕೆ, ಸ್ಟೇಜ್ ಹತ್ತಿ ಇಲ್ಲಿ ಇವನು ಹೊಡಿತಾ ಇದ್ದಾನೆ, ಯಾರು ಹಿರಣ್ಯಕಶಿಪು, ಇಲ್ಲಿ ಇವನು ಹೊರಗೆ ಬರೋದು ಕಾಣೋದಿಲ್ಲ, ಯಾಕಂದ್ರೆ ನಂಗೆ ಗೊತ್ತಿಲ್ಲ ಇವನು ಹೊಡಿತಾ ಇದ್ದಾನೆ ಇಲ್ವ ಅಂತ. ನಂತರ ಅವ್ನು ಹೊಡೆದು ಲಾಸ್ಟಿಗೆ ಅವನಿಗೆ ಅಂದಾಜಾಯ್ತು ಇವನಿಗೆ ಗೊತ್ತಾಗ್ತಿಲ್ಲ ಅಂತ. ಅವ್ನು ತಿರುಗಿಸಿ ನನಗೆ ಹೊಡೆದ ಈ ಕಡೆ ಅಂತ. ನನಗೆ ಕಾಲಿಗೆ ಪೆಟ್ಟು ಬಿತ್ತಾ, ಹೊಡ್ಕೊಂಡು ಸೀದಾ ಹೋದೆ. ನಾನು ಹೋಗಿ ಇವನ ಎದುರುಗಡೆನೆ ಪಾಸ್ ಆದದ್ದು. ನಂಗೆ ಇವನು ಎಲ್ಲಿದ್ದಾನೆ ಅಂತ ನಂಗೆ ಗೊತ್ತಿಲ್ಲ. ಇವನು ನರಸಿಂಹನ ಹತ್ತಿರ ಹಿರಣ್ಯಕಶಿಪಿಯೇ ಬಂದ ಲಾಸ್ಟಿಗೆ. ನನಗೆ ಕೊಲ್ಲು ಅಂತ ಅಷ್ಟು ಕನ್ಫ್ಯೂಸ್ಡ್ ಆಗಿತ್ತು ನನಗೆ. ಅದು ಇವತ್ತವರೆಗೂ ನಗು ಬರುವಂಥ ಒಂದು ಸಂಗತಿ. ಓಕೆ ಓಕೆ ರೈಟ್. ಇಂಥ ಸಾಂಸ್ಕೃತಿಕ ವೇದಿಕೆಗಳ ಆ ಅನುಭವಗಳನ್ನುವಂಥದ್ದು ಇವತ್ತು ಏನು ಆದಿತ್ಯ ರಾಜ್ ಇದ್ದಾರೆ ಅವರನ್ನು ರೂಪಿಸಿದೆ ಅಂತ ಹೇಳ್ಬೋದು. ಸೊ ನಿಮ್ಮ ಜೀವನದಲ್ಲಿ ನೀವೊಂದು ಯಾರನ್ನೋ ಒಬ್ಬರನ್ನ ನೋಡಿಕೊಂಡು ಅವರಿಂದ ಸ್ಫೂರ್ತಿ ಸಿಕ್ಕಿದೆ ನನಗೆ ಅಂತ ಹೇಳೋದಿದ್ರೆ ಯಾರನ್ನು? ಸ್ಫೂರ್ತಿ ಒಂದೊಂದು ಹಂತದಲ್ಲಿ ಒಬ್ಬೊಬ್ಬರದು ಇನ್ಸ್ಪಿರೇಷನ್ ಇತ್ತು. ಓಕೆ, ಅಂದರೆ ಆ ಸಂದರ್ಭಕ್ಕೆ ನಿಮಗೆ ಅದೇ ಈಗ ನಾವು ಎಲ್ಲಿ ಇರಬೇಕು ಅಂತ ಬಯಸ್ತೇವೆ ನೋಡಿ, ಒಂದು ಕಡೆ ರೀಚ್ ಆಗಬೇಕು ಅಂತ ಏನೋ ಅಂದ್ಕೊಳ್ತೇವೆ ನೋಡಿ, ನಮ್ಮ ಪ್ರಕಾರ ಅಲ್ಲಿ ಆಲ್ರೆಡಿ ಯಾರು ರೀಚ್ ಆಗಿರ್ತಾರೆ ಅವರು ನಮಗೆ ಇನ್ಸ್ಪಿರೇಷನ್ ಆಗ್ತಾರೆ ನಾರ್ಮಲಿ. ಸೊ ಆ ಟೈಮಲ್ಲಿ ನಾನು ಸಿನಿಮಾ ಅಂತ ಬಂದಾಗ ನಮ್ಮ ಯಶ್ ಅವರ ಜೊತೆ ಒಂದು ಫಿಲ್ಮಲ್ಲಿ ಅವರ ಜೊತೆ ಬ್ಯಾಕ್ ಡ್ಯಾನ್ಸರ್ ಆಗಿ ಡ್ಯಾನ್ಸ್ ಮಾಡಿದ್ದೆ. ಅವರನ್ನು ಸಿಕ್ಕಿದ ನಂತರ ನನಗೆ ಅವ್ರ ಮೇಲೆ ಅಂದರೆ ಅವ್ರ ಥರ ನಡವಳಿಕೆ ಎಲ್ಲ ಕ್ರೇಜು. ಹೌದೌದು, ಆ ಥರ ಮಾಡ್ತಾ ಇದ್ದೆ. ಆಮೇಲೆ ಅದು ಓಕೆ, ಎಲ್ಲ ಕಡೆ ಇನ್ಫ್ಲುಯೆನ್ಸ್ ಆಗ್ತಾ ಉಂಟು ಬಿಟ್ಟರೆ ಸ್ವಂತದ್ದೇನು ಹೊರಗೆ ಬರ್ತಿಲ್ಲ ಅಂತ ಗೊತ್ತಾಯಿತು. ಸೊ ಇವಾಗ ಕನ್ಫ್ಯೂಸ್ಡ್ ಆಗಿ
ಏನು ಅಂತ ನೋಡ್ತಾ ಇದ್ದೇವೆ ಅಷ್ಟೇ. ಆವಾಗ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಇವ್ರ ಥರ ಆಗಬೇಕು, ಅವ್ರ ಥರ ಆಗಬೇಕು ಅಂತ ಇನ್ಸ್ಪಿರೇಷನ್ ತುಂಬ ಜನ ಇದ್ದಾರೆ. ಇವಾಗಂತೂ ಇನ್ಸ್ಪಿರೇಷನ್ ಅಂತಲ್ಲ, ಕೆಲಸವನ್ನ ಅಡ್ಮೈರ್ ಮಾಡುವಂಥ ಹಲವಾರು ಕಲಾವಿದರಿದ್ದಾರೆ. ಅವರಿಂದ ನೋಡಿ ಅವರ ಕೆಲಸನ ಅಡ್ಮೈರ್ ಮಾಡಿ ನಾವು ನಮ್ಮದು ಹುಡುಕಾಟದಲ್ಲಿದ್ದೇವೆ. ಓಕೆ. ಸೊ ಪ್ರೈಮರಿ ಎಜುಕೇಷನಲ್ಲಿರುವಾಗಲೇ ತುಂಬಾ ಆ್ಯಕ್ಟಿವ್ ಆಗಿದ್ರಿ. ನಿಮ್ಮ ಶಾಲಾ ಜೀವನ ಅನ್ನುವಂಥದ್ದು ಭಾಳಷ್ಟು ಚೆನ್ನಾಗಿ ಹೋಗ್ತಾ ಇತ್ತು. ಈ ನಡುವೆ ಕಾರ್ಯಕ್ರಮದಲ್ಲಿ ಒಂದು ಕರೆ ಇದೆ ಸರ್. ಹಲೋ ಹಲೋ, ಸ್ಪಂದನ ಅದೇ? ಹಲೋ, ಹೌದು, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಇದು ಕಿರಣ್ ಆಚಾರ್ಯ ಅಂತ ಹೇಳಿ ಸುರತ್ಕಲ್ಲಿಂದ. ನಮಸ್ತೆ ಸರ್. ಪ್ರತಿಭೆ ಪ್ರತಿ ಹೆಜ್ಜೆ ಕಾರ್ಯಕ್ರಮದಲ್ಲಿ ಆದಿತ್ಯ ರಾಜ್ ಇದ್ದಾರೆ, ನಿಮ್ಮ ಸುರತ್ಕಲ್ ಭಾಗದವರು. ಮಾತಾಡಿ ಸರ್, ಏನ್ ಹೇಳ್ತೀರಾ? ನೇರವಾಗಿ ಅವ್ರ ಜೊತೆ ಮಾತಾಡ್ಬೋದು. ಕಿರಣಣ್ಣ ನಮಸ್ತೆ. ನಮಸ್ತೆ. ನಮ್ಮನೇಲಿ Okay, ಆಡಿಸಿದವರು Okay, ಸಣ್ಣದಿರುವಾಗ. ಸೊ ಬೆಳಿಗ್ಗೆ ಇವತ್ತು ನಮ್ಗೆ ತುಂಬಾ ಖುಷಿ ಆಗ್ತದೆ, ಯಾಕಂದ್ರೆ ನಮ್ಮ ಊರಿನ ಒಂದು ಪ್ರತಿಭೆ, ಓಕೆ, ನಮ್ದು ಸಣ್ಣದಿಂದ ನೋಡಿಕೊಂಡು ಎಲ್ಲ ಆಟ ಆಡಿಸಿದವರು ನಾವು. ಓಕೆ. ನಮ್ಮ ಊರಿನವರೇ. ಈಗ ಮಾತ್ರ ನಮ್ಮ ಊರು ಬಿಟ್ಟು ಸ್ವಲ್ಪ ಬೇರೆ ಊರಿಗೆ ಹೋಗಿದ್ದಾರೆ, ಅಂದ್ರೆ ಹತ್ತಿರದಲ್ಲೇ ಬೇರೆ ಊರಿಗೆ ಹೋಗಿದ್ದಾರೆ. ಬೆಳಿಗ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ, ತುಂಬಾ ಖುಷಿ ಆಯ್ತು. ಹೀಗೆ ಲೈವಿಗೆ ಬಂದಿದ್ದಾರೆ ನಮ್ಮ ಹುಡುಗ ಅಂತ ಹೇಳಿ. So, ಈಗಿನ ಒಂದು ಮಂಗಳೂರಲ್ಲಿ ಇನ್ನೊಂದು ಏನೋ ಒಂದು ಹೆಮ್ಮೆಯ ನಮ್ಮ ಒಂದು ನಟ ಅಂತ ಹೇಳ್ಬೋದು. ಇನ್ನು ಮುಂದೆಗೆ ಬಹಳ ದೊಡ್ಡ ಫ್ಯೂಚರ್ ಇದೆ. ಭರವಸೆಯ ನಟ ಅಂತ ಹೇಳ್ಬೋದು. ಭರವಸೆಯ ನಾಯಕ ಅಂತಲೂ ಹೇಳ್ಬೋದು ಅವರಿಗೆ. ಯಾಕಂದ್ರೆ ತಂದೆ ತಾಯಿಗೆ ತಕ್ಕ ಮಗ ಅವರು. ಯಾಕಂದ್ರೆ ತಂದೆನೂ ಹಾಗೆ MC ಎಲ್ಲ ಮಾಡ್ತಾ ಇದ್ರು, ನಾವೆಲ್ಲ ನೋಡಿದವರು, ಅವರನ್ನು ನೋಡಿ ನಾವು ಕೂಡ ಬೆಳೆದವರು. ಹಾಗಾಗಿ ಇವನಿಗೆ ಒಳ್ಳೆ ಫ್ಯೂಚರ್ ಇದೆ. ಅಂಡ್ ಇವರನ್ನು ಆದಷ್ಟು ಬೇಗ ಜನಗಳು ಗುರುತಿಸುವ ಹಾಗೆ ಆಗಬೇಕು ಈ ಒಂದು ಭಾಗದಲ್ಲಿ. ಸೊ ನಮ್ಮೆಲ್ಲರ ಸಪೋರ್ಟ್ ಅವನಿಗೆ ಯಾವತ್ತೂ ಇರ್ತದೆ ಅಂತ ಹೇಳ್ತೇವೆ. ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು. ಖುಷಿ ಆಯ್ತು. ಧನ್ಯವಾದ ಸರ್ ಕರೆ ಮಾಡಿದ್ರು. ಓಕೆ. ಸೊ ಒಂದೊಂದು ಶುಭ ಹಾರೈಕೆಗಳು ಅಥವಾ ಅವರು ಕೊಡುವಂಥ ಮಾತುಗಳೇನು ನಮ್ಮಲ್ಲಿ ಮತ್ತಷ್ಟು ಹುಮ್ಮಸ್ಸನ್ನು ಹುಟ್ಟು ಹಾಕ್ತದೆ ಅಂತ. ಹಾಗಾಗಿ ಖುಷಿ ಆಗ್ತದೆ. ಹೌದು. ಸೊ ಮತ್ತಷ್ಟು ಏನೋ ಹೆಜ್ಜೆ ಇಡುವ ಮುಂದಕ್ಕೆ ಅನ್ನುವಂಥ ಆ ಒಂದು ಧೈರ್ಯ ಅನ್ನುವಂಥದ್ದು ನಮ್ಮೊಳಗೆ ಬರ್ತದೆ, ಏನಾದರೂ ಸಾಧನೆ ಮಾಡುವ ಮುಂದೆ ಹೋಗುವಂಥದ್ದು. ಓಕೆ. ತಮ್ಮ ಪ್ರೈಮರಿ ಎಜುಕೇಷನ್ ಅನ್ನುವಂಥದ್ದು ಆಯಿತು, ಆಮೇಲೆ ಹೈಸ್ಕೂಲಿಗೆ ಬರ್ತೀರಾ. ಹೈಸ್ಕೂಲಲ್ಲಿ ಪ್ರೈಮರಿಗಿಂತ ಜಾಸ್ತಿ ನಿಮ್ಮ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಲಿ, ನಿಮ್ಮ ಕರಾಟೆ ಆಗಲಿ ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ರ ಅಥವಾ ಅಲ್ಲಿ ಡಲ್ ಆಗಿದ್ರಿ, ಹೇಗಿತ್ತು? ಹೈಸ್ಕೂಲ್ ಬಂದಾಗ ಅದೇ ಪ್ರೈಮರಿಯಲ್ಲಿ ಅದು ಏನೋ ಒಟ್ಟು ಹೋದದ್ದು, ಅದು ಏನೋ ಒಂದು ಕರ್ಕೊಂಡು ಹೋದದ್ದು. ಜಾತ್ರೆಯಲ್ಲಿ ಜಾತ್ರೆಯಲ್ಲಿ ಹೋದಾಗೆ ಹೇಗೆ ಹೋದೆ ನಂಗೂ ಗೊತ್ತಿಲ್ಲ. ಹೈಸ್ಕೂಲ್ ಬಂದಾಗ ಸ್ವಲ್ಪ ಓಕೆ, ನನ್ನಿಂದ ಏನಾದ್ರು ಮಾಡ್ಬೋದು ಅಂತೆಲ್ಲ ಶುರುವಾಯಿತು. ಅಂದರೆ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದೆ. ಓಕೆ. ಅಂದರೆ ಅದು ಏನು ಮಾಡಬೇಕು ಅಂತ ಮಾಡಿರೋದಲ್ಲ, ಇಷ್ಟು ದಿವಸ ಕಲ್ತ್ಕೊಂಡು ಬಂದಿದ್ದೆ, ಅದನ್ನೇನು ಆಚೀಚೆ ಮಾಡಿ ಬಿಡ್ತಾ ಇದ್ದೆ. ನನಗೋಸ್ಕರ ನಾನೇ ಕೊರಿಯೋಗ್ರಾಫ್ ಮಾಡ್ತಿದ್ದೆ. ಕೆಲವು ಡ್ಯಾನ್ಸ್ ಕಾಂಪಿಟೇಷನ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಅದರಲ್ಲಿ ನನ್ನದೇ ಕೊರಿಯೋಗ್ರಫಿ ನಾನೇ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಪರ್ಫಾರ್ಮ್ ಮಾಡಿ ಬರ್ತಿದ್ದೆ. ಬೇರೆ 8th ನಾನು 10th ಕೊರಿಯೋಗ್ರಾಫ್ ಮಾಡಿದ್ದು ಉಂಟು. ಹಾಗೆ ಅಂದರೆ ನಮ್ಮದು ಅಂತ ಏನಿರಲಿಲ್ಲ, ಎಲ್ಲಿಂದಲೋ ನೋಡಿ ಅದನ್ನೇ ಆಚೀಚೆ ಮಾಡಿ ಇಲ್ಲಿ ಇವರಿಗೆ ಏನೋ ಒಂದು ಬಡಿಸುವಂಥದ್ದು ಹಾಗೆ ಮಾಡ್ತಿದ್ದೆ. ಡಲ್ ಏನಾಗಿರಲಿಲ್ಲ. 9th ಇತ್ತು ಅದು. 10th ಗೊತ್ತಲ್ಲ. ಓಕೆ. 10th ಗೊತ್ತಲ್ಲ ಅಂತ ಹೇಳಿದ್ರಿ. ಇವಾಗ ನಾನು ಹೇಳ್ತಾ ಇದ್ದೀನಿ ಗೊತ್ತಿಲ್ಲ, ಏನು ಹೇಳಿ ಏನು ದಬಾಕಿದ್ದೀರಾ 10th ಬಂದು? 10th ಹೆದರಿಸಿದ್ರು ಎಲ್ಲರೂ. ಯಾರು ಹೆದರಿಸಿದ್ರು? ಹೆದರಿದ್ವಿ ಅಷ್ಟೇ. ಬಟ್ ಈಗ ಅದು ಸುಮ್ಮನೆ ಹೆದರಿದು ಅಂತ ಆಗಿದೆ ಅಷ್ಟೇ. ಅಲ್ಲ, ಹೆದರಿದವರು ಹೇಗಿದ್ರು ಅಂತ? ಆಗ ಹೆದರಿಸಿದವರು ನೀವು 10th ಕಲಿಯೋದಿದ್ರೆ ಏನಿಲ್ಲ ಅಂತ ಹೇಳಿದ್ದು ನಮ್ಮ ಹತ್ರ. 10th ಅದು ಇದು ಏನಂದ್ರೆ World War III ಅದು. ಓಕೆ. ಅದು ನೀವು ಪಾರ್ ಮಾಡದಿದ್ರೆ ನೀವು ಜೀವನದಲ್ಲಿ ಎಲ್ಲಿಗೂ ಹೋಗುದಿಲ್ಲ ಅಂತ ಹೇಳಿದ್ರು. ಆಗ ಹೆದರಿದ್ದು, ಓಕೆ ಎಲ್ಲಿಗಾದ್ರೂ ಹೋಗ್ಲೇಬೇಕಲ್ಲ ಅಂತ. ಈಗ ಹೋಗ್ಬೇಕಾಗಿದ್ರು ಅಗತ್ಯ ಇಲ್ಲಲ್ಲ ಅಂತ ಅನಿಸಿದೆ. ಖುಷಿಯಲ್ಲಿದ್ರೆ ಆಯ್ತಲ್ಲ ಅಂತ. ಓಕೆ ಓಕೆ ರೈಟ್. ಸೊ ಆದಿತ್ಯ ರಾಜ್ ಅನ್ನುವಂಥ ಪ್ರತಿಭೆ ತನ್ನ ಹೈಸ್ಕೂಲ್ ವರೆಗಿನ ಜೀವನದ ಬಗ್ಗೆ ಒಂದಷ್ಟು ಮಾತುಗಳನ್ನು ಹೇಳಿದ್ರು. ಆ ಸಂದರ್ಭ ಹೇಗಿತ್ತು ಅನ್ನುವಂಥದ್ದು, ಜೊತೆಗೆ ಆ ಬಳಿಕ ಕಾಲೇಜು ದಿನಗಳು ಅನ್ನುವಂಥದ್ದು ಬರುತ್ತೆ. ಬಹಳಷ್ಟು ಜವಾಬ್ದಾರಿಯ ಜೀವನ ಅನ್ನುವಂಥದ್ದು ಅಲ್ಲಿಂದ ಆರಂಭ ಆಗುತ್ತೆ. ಅದು ಹೇಗಿತ್ತು, ಜೊತೆಗೆ ಆ ಬಳಿಕ ಒಬ್ಬ ನಟನಾಗಿ, ನಿರೂಪಕನಾಗಿ, ಒಬ್ಬ ನಿರ್ದೇಶಕನಾಗಿ ಬೆಳಿಬೇಕನ್ನುವಂಥ ಆಸೆ ಹೇಗೆ ಹುಟ್ಕೊಳ್ತು, ಜೊತೆಗೆ ಆ ಎಲ್ಲ ಕ್ಷೇತ್ರಗಳಲ್ಲಿ ತನ್ನದೇ ಆದಂಥ ಛಾಪನ್ನು ಯಾವ ರೀತಿ ಮೂಡಿಸ್ತಾ ಹೋದ್ರು ಅನ್ನುವಂಥ ವಿಚಾರಗಳನ್ನು ಅವರ ಮಾತಲ್ಲಿ ಕೇಳುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅದಕ್ಕೂ ಮುನ್ನ ಪುಟ್ಟ ವಿರಾಮ.
ವಿರಾಮದ ಬಳಿಕ ಮತ್ತೆ ಪ್ರತಿಭೆಯ ಪ್ರತಿ ಹೆಜ್ಜೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಆದಿತ್ಯ ರಾಜ್ ಇದ್ದಾರೆ. ಅವರ ಜೀವನ ವಿಚಾರಗಳನ್ನು ಅವರ ಹತ್ರನೇ ಕೇಳ್ತಾ ಇದ್ದೆ ನಾನು ಈಗಾಗಲೇ. ಸೊ PUC ವರೆಗಿನ ಶಿಕ್ಷಣ ಅನ್ನುವಂಥದ್ದು ಒಂದು ರೀತಿಯಲ್ಲಿ ವಿಶೇಷವಾಗಿತ್ತು. ಅಲ್ಲಿ ಹೈಸ್ಕೂಲ್ವರೆಗೆ ನಾವು ಮಾತನಾಡಿದ್ವಿ. ಆದರೆ PUC ಅಂತ ಬಂದಾಗ ಒಂದಷ್ಟು ಜವಾಬ್ದಾರಿ ಇರ್ತದೆ, ಒಂದು ಯೌವನದ ಹೊಸ್ತಿಲ್ ಅಂತ ಹೇಳ್ಬೋದು. ಸೊ ಹೇಗಿತ್ತು ನಿಮ್ಮ PUCಯ ಲೈಫ್ ಅಂತ? ಅದೇ 10th ಅಲ್ಲಿ ಹೆದರಿ ಕಲ್ತು ಮಾರ್ಕ್ ಎಷ್ಟು ಬಂದಿದ್ರಿಂದ ಬಂತು ಮಾರ್ಕ್? ಬಂತು ಸಾಧಾರಣ ಡಿಸ್ಟಿಂಕ್ಷನ್ ಅಂತ ಹೇಳ್ತಾರಲ್ಲ, ಅದು ಬಂದಿತ್ತು. ಸೊ ಅದು ಬಂದರೆ ಸೀದಾ ಸೈನ್ಸಿಗೆ ಓಕೆ, ಸೈನ್ಸಿಗೆ ಹೋಯ್ತು ಅದು. ಸೈನ್ಸಿಗೆ ಹೋಯ್ತು. ಓಕೆ, ಸೈನ್ಸ್ ಯಾಕೆ ತಗೊಂಡೆ ಅಂತ ಈಗಲೂ ಐಡಿಯಾ ಇಲ್ಲ. ಬಟ್ ಆಗ ಏನೋ ಆಗಬೇಕು, ಇಲ್ಲದಿದ್ರೆ ಏನೂ ಆಗೋದಿಲ್ಲ, ನೀನು ಬಾಕಿ ಆಗ್ತೀನಿ ಅಂತ ಹೇಳಿದ್ರು. ಸೈನ್ಸ್ ತಗೊಂಡ್ವಿ ಗೋವಿಂದಾಸ್ ಕಾಲೇಜಲ್ಲಿ. ತುಂಬ ಒಳ್ಳೆ ಕಾಲೇಜ್ ಅದು, ಅಂದರೆ ಸ್ಕೂಲ್ಗಿಂತಲೂ ಓಪನ್ ಅಪ್ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕಾಲೇಜ್ ಅದು. ಓಕೆ, ಹೇಗಿತ್ತು ಆ PUC ದಿನ? ಅಂದ್ರೆ ಸಾಂಸ್ಕೃತಿಕ ಅವಕಾಶಗಳಿತ್ತ, ಜೊತೆಗೆ ನಿಮ್ಮಲ್ಲಿ ಏನು ಬದಲಾವಣೆಯನ್ನು ಕಂಡ್ಕೊಂಡಿರ್ತಾವ? ಅಂದ್ರೆ ಅಲ್ಲಿವರೆಗೆ ಒಂದು ಬಾಲಕನಾಗಿದ್ದವರು ಅಲ್ಲಿಂದ ಯೌವನದ ಹೊಸ್ತಿಲ್ ಅಂತ ಆಗಾಗಲೇ ಹೇಳಿದೆ ನಾನು. ಬದಲಾವಣೆ ಏನಿಲ್ಲ, ಅಹಂಕಾರ ಜಾಸ್ತಿ ಆಯ್ತು ಅನ್ಸುತ್ತೆ 2 ವರ್ಷದಲ್ಲಿ. ಯಾಕಂದರೆ ಜನರು ನೋಡುವ ರೀತಿ ಬದಲಾದಾಗ ನಾನೇನೋ ಬೇರೆ ಅಂತ ಅಂದ್ಕೊಳ್ತೇವೆ, ಅಹಂಕಾರ ಜಾಸ್ತಿ ಆಯ್ತು ಮತ್ತೆಂತಿಲ್ಲ. ಅಂದರೆ ಆಗಕ್ಕೆ ನಾನು ಮಾಡಿರೋದೇನೋ ದೊಡ್ಡದು ಅಂತ, ಈಗ ನಮಗೆ ಅದು ಸಿಲ್ಲಿ ಅಂತಲೇ ಕಾಣ್ತದಲ್ಲ. ಈಗ ನೀವು 2 ವರ್ಷದಿಂದ ಯಾವುದಕ್ಕೂ ಒಂದು ವಿಷಯ ಕೂಗಿದ್ರೆ ಈಗ ನೀವು ಅದನ್ನ ನೋಡಿ ನಗಡೋದಿಲ್ಲ. ಹಾಗೆ ಆ ಟೈಮಲ್ಲಿ ನಾನು ಹಾರ್ತಿದ್ದವ, ಈಗ ಅದನ್ನ ನೋಡಿ ನಾನು ನಗಡ್ತೇನೆ ಅಷ್ಟೇ. ಮಾಡಿರೋದಂದ್ರೆ ನಾನು ಕಾಲೇಜ್ ಸೆಕ್ರೆಟರಿ ಆಗಿದ್ದೆ. ಎಲೆಕ್ಷನ್ ಪಾರ್ಟಿಸಿಪೇಟ್ ಮಾಡಿ ವೋಟಿಂಗ್ ಸಿಸ್ಟಮ್ ಇತ್ತಲ್ಲಿ, ಅದರಲ್ಲಿ ವಿನ್ ಆಗಿದ್ದೆ. ನಂತರ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅಂತ ನನಗೆ ಆ 2 ವರ್ಷದ ಕಾಲ ಅವಧಿಗೆ ಕೊಟ್ಟಿದ್ರು. ಸೊ PUC ಅನ್ನುವಂಥದ್ದು ತುಂಬಾ ಸ್ಪೆಷಲ್ ಅನ್ನಿಸ್ತದ ಅಥವಾ? ನನಗೆ ಆ್ಯಕ್ಚುಲಿ ತುಂಬ ಸ್ಪೆಷಲ್. ಯಾಕಂದರೆ ಒಳ್ಳೆ ಫ್ರೆಂಡ್ಸನ್ನು ನಾನು ಪಡ್ಕೊಂಡದ್ದು PUCಯಲ್ಲಿ. ಇವಾಗಲೂ ತುಂಬ ಹತ್ತಿರದಲ್ಲಿದ್ದೇವೆ ನಾವು. ಅದೆಲ್ಲರಿಗೂ PUC ಸ್ಪೆಷಲೇ, ನಮ್ದೇನು ಹೊಸ್ತಲ್ಲ. ಬಟ್ ಅದೇ ನೀವು ಕೇಳಿದಾಗೆ ತುಂಬ ಸ್ಪೆಷಲ್. ಓಕೆ, ಸೊ ಆವಾಗ ಸಾಂಸ್ಕೃತಿಕ ವೇದಿಕೆಗಳು ಹೇಗೆ ಸಿಗ್ತಾ ಇದ್ವು? ಜೊತೆಗೆ ಒಂದು ಸ್ವಲ್ಪ ಅನುಭವ ಹೇಳ್ಬೋದು? ಹೌದು, ಅಂದರೆ ಗೋವಿಂದಾಸ್ ಕಾಲೇಜ್ ಕೇಳಿರೋ ಮಟ್ಟದಲ್ಲಿ ಸಾಂಸ್ಕೃತಿಕ ಅದಕ್ಕೆ ಪ್ರಸಿದ್ಧಿಯನ್ನು ಜಾಸ್ತಿ ಪಡ್ಕೊಂಡಿದೆ. ಹಾಗೆ ನಮಗೆ ಡಿಗ್ರಿ ಅವರಿಂದ ಸಪೋರ್ಟ್ ಕೂಡ ಜಾಸ್ತಿ ಇತ್ತು. ಡಿಗ್ರಿ ಅವರು ಎಲ್ಲ ಫೆಸ್ಟ್ಗಳಿಗೆ ಪಾರ್ಟಿಸಿಪೇಟ್ ಮಾಡುವಾಗ PU ಇಂದ ಯಾರು ಆಸಕ್ತರಿದ್ದಾರೆ ಅಥವಾ ಚೆನ್ನಾಗಿ ಪರ್ಫಾರ್ಮ್ ಮಾಡೋರಿದ್ದಾರೆ ಅವರನ್ನು ಹೆಕ್ಕೊಂಡು ಹೋಗ್ತಿದ್ರು. ಸೊ ಆದರೆ ನಾನು ಒಬ್ಬ, ನನಗೆ ತುಂಬ ಅವಕಾಶ ಮಾಡಿಕೊಟ್ಟದ್ದು ಡಿಗ್ರಿ ಅವರು. ಅಲ್ಲಿನ ಸ್ಟೂಡೆಂಟ್ಗಳು ನನಗೆ ಫೆಸ್ಟ್ಗಳಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ಡಿಗ್ರಿ ಅವರು. ಕೆಲವು ಮ್ಯಾಡ್ ಆ್ಯಡ್ ಅಂತ ನನಗೆ ಕಾನ್ಸೆಪ್ಟ್ ಗೊತ್ತಿಲ್ಲದ ಟೈಮಲ್ಲಿ ಅವ್ರು ಮಾಡೋದನ್ನು ನೋಡಿ ನಾವು ಕಲ್ತದ್ದು. ಸೊ ಗೋವಿಂದಾಸ್ ಕಾಲೇಜಿದ ಎನ್ವೈರ್ಮೆಂಟೇ ಎಲ್ಲದಕ್ಕೂ ಹೋಗಲಿಕ್ಕೆ ದಾರಿ ಓಪನ್ ಮಾಡಿ ಕೊಟ್ಟಿತ್ತು. ಸ್ಪೋರ್ಟ್ಸ್ ಸರ್, ನೀನು ಸ್ಪೋರ್ಟ್ಸಿಗೆ ಹೋಗು, ಕಲ್ಚರಲ್ ಏನು ಬೇಕಾದ್ರೂ ಮಾಡುವಂಥ ಆಪ್ಷನ್ ಇತ್ತು. ಸೈನ್ಸ್ ಅಂತ ನಾನು ಅಷ್ಟೇನು ಹೆದರಿ ಹೋಗಿದ್ದೆ, ಆ ಗೋವಿಂದಾಸ್ ಕಾಲೇಜ್ ನನಗೆ ಅದನ್ನು ಸುಲಭ ಮಾಡಿಕೊಟ್ಟೆ. ಓಕೆ, ನಿಮ್ಮಲ್ಲಿದ್ದಂಥ ಭಯವನ್ನು ತೆಗೆದುಹಾಕಿ. ಹೌದು ಹೌದು. ಓಕೆ, ರೈಟ್. ಸೊ ಕರಾಟೆ ಅನ್ನುವಂಥ ಕ್ಷೇತ್ರದಲ್ಲೂ ಕೂಡ ತಾವು ಹೆಜ್ಜೆ ಇಟ್ಟು, ಸೊ ಅದರ ಬಗ್ಗೆ ನಾವು ಮಾತಾಡಿಲ್ಲ. ಹೇಳಿ ಸರ್, ಎಲ್ಲಿಂದ ಪ್ರಾರಂಭ ಆಯಿತು, ಎಲ್ಲಿವರೆಗೆ ಹೋಗಿ? 3ನೇ ಕ್ಲಾಸಲ್ಲಿ ನಮ್ಮ ಸ್ಕೂಲಿಗೆ ಅದೊಂದು ಕರಿಕ್ಯುಲಮ್ ಆಗೇ ಬಂತು, ಕರಾಟೆ, ಡಾನ್ಸ್ ಆರ್ ಮ್ಯೂಸಿಕ್ ಅಂತ. ನಾವಾಗ ಹುಡುಗರು ನಾವು ಪೆಟ್ಟು ಮಾಡುವಂತ ಸುಮ್ಮನೆ ನಮ್ಮ ಆಕೆರೆ ಹೋಗಿ ಓಕೆ, ಡ್ಯಾನ್ಸ್ ಹುಡುಗಿಯರು ಮಾಡೋದು ಭರತನಾಟ್ಯ, ಓಕೆ, ಮ್ಯೂಸಿಕ್ ನಾವೆಂತ ಹೇಳೋದು, ಕರಾಟೆ ಮಾಡುವಂತ ಹೋದದ್ದು. ಫಾಸ್ಟ್ ದಿನ ದೊಡ್ಡಬ್ಬಡ ಪೆಟ್ಟು ಬೀಳುವಾಗಲೇ ಗೊತ್ತು ನಮಗೆ ಕರಾಟೆ ಬೇಕಾ ಬೇಡ ಅಂತ 1-2 ದಿವಸ ಆಚೆ ಆಯ್ತು. ಬಟ್ ನಮ್ಮ ಸರ್, ನಮ್ಮ ಸೆನ್ಸಾಯ್ ಅಂತ ಕರಿತೇವೆ ನಾವು, ಅವರು ತುಂಬ ಮಕ್ಕಳನ್ನು ಪ್ರೀತಿಸುವಂಥ ಸೆನ್ಸಾಯ್. ಸೊ ಅದಕ್ಕೆ ಅವ್ರು ಅಷ್ಟು ಸ್ಟ್ರಿಕ್ಟ್ ಆಗಿದ್ರು. ಸೊ ಅವ್ರ ಜೊತೆ ಸೇರ್ಕೊಂಡವ, ಅವರು ಹೊರಗಡೆ ಕ್ಲಾಸ್ ತೆಗಿತಾ ಇದ್ದಾಗ ಅಲ್ಲಿಗೂ ಹೋಗಿ ಬ್ಲ್ಯಾಕ್ ಬೆಲ್ಟ್ ತನಕ ಪೂರ್ಣ ಮಾಡಿ ನಾನು ಸ್ವಲ್ಪ ಹಿಂದೆ ಜಾರಿ. ಅದು 9th ನನಗೆ ಕರಾಟೆಯಲ್ಲಿ ಅವಕಾಶ ಇತ್ತು. 9th ಬ್ಲ್ಯಾಕ್ ಬೆಲ್ಟ್ ಆಯಿತು. ಸೊ ಹೇಗೂ 10th ಏನು ಮಾಡಲಿಕ್ಕಿಲ್ಲ, ಓಕೆ, ಹಾಗೆ ಅಲ್ಲಿಗೆ ಡಿಸ್ಕಂಟಿನ್ಯೂ ಆಯಿತು. 10th ಭಯದಲ್ಲಿ ಸ್ವಲ್ಪ ಬಾಕಿ? ಹೌದೌದು, ಎಲ್ಲ ಬಾಕಿ. ಓಕೆ, ಸೊ PUCಯಲ್ಲಿ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಆದ್ರಿ, ಅಲ್ಲಿ ಕಾಲೇಜ್ ಸೆಕ್ರೆಟರಿ ಆಗಿದ್ರಿ, ಜೊತೆಗೆ ಒಂದಷ್ಟು ಒಳ್ಳೆ ಅನುಭವಗಳು ಸಿಕ್ತು, ವೇದಿಕೆಗಳು ಸಿಕ್ತು, ನಿಮ್ಮೊಳಗಿದಂಥ ಪ್ರತಿಭೆಗಳಿಗೆ ಅವಕಾಶಗಳನ್ನುವಂಥದ್ದು ಗೋವಿಂದಾಸ್ ಕಾಲೇಜಿನಲ್ಲಿ ಅವಕಾಶ ಆಯಿತು. ಆ ಬಳಿಕ ಮತ್ತೆ ಇನ್ನೊಂದು 10th ಯಾವ ರೀತಿ ಭಯ ಹುಟ್ಟಿಸ್ತಾರ, PUCಯಲ್ಲೂ ಕೂಡ ಒಂದು ರೀತಿಯಲ್ಲಿ ಭಯ ಹುಟ್ಟಿಸ್ತಾರೆ, ಇಲ್ಲಿ ಪಾಸ್ ಆಗದಿದ್ರೆ ಮುಂದೆ ಇಲ್ಲ ಅಂತ. ಸೊ ಅಲ್ಲಿ ಪಾಸ್ ಆದ್ರಿ. ಆ ಬಳಿಕ ದೊಡ್ಡ ಪ್ರಶ್ನೆ ಏನು ಮಾಡುವಂಥದ್ದು ಅಂತ. ಸೊ ಅವಕಾಶಗಳಲ್ಲಿ ಜಾಸ್ತಿ ಇರ್ತದೆ, ಹಾಗೆ ಕನ್ಫ್ಯೂಷನ್ ಅನ್ನುವಂಥದ್ದು ಜಾಸ್ತಿ ಆಗ್ತದೆ. ಸೊ ಏನು ಚೂಸ್ ಮಾಡಿದ್ರಿ, ಯಾರು ಏನು ಹೇಳಿದ್ರ ಆ ಸಂದರ್ಭಕ್ಕೆ, ನೀನು ಹೀಗೆ ಹೋಗ್ಬೋದು ಅಂತ ಹೇಳಿದ್ರೆ ಏನಾಯ್ತು? ಈಗ ಸೈನ್ಸಲ್ಲಿ ಒಳ್ಳೆ ಮಾರ್ಕ್ ಬಂದರೆ ಏನು ಮಾಡ್ತಾರೆ, ಇಂಜಿನಿಯರು ಅಥವಾ ಡಾಕ್ಟರ್? ಹೌದು ಹೌದು, ಅದೇ ಇತ್ತು. ಬಟ್ ಆ 2 ವರ್ಷದ ಆ PU ಲೈಫಲ್ಲಿ ಜಾಸ್ತಿ ನಾವು ಬೇರೆ ಬೇರೆ, ಈಗ ಸ್ಕೂಲಲ್ಲಿ ಆದರೆ ಸ್ಕೂಲಿನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾವಿದ್ವಿ. PUCಯಲ್ಲಿ ಬಂದಾಗ ನಾವು ಹೊರಗಡೆ ಹೋಗಿ, ಹೊರಗಡೆ ಪ್ರಪಂಚ, ಆ ಕಲ್ಚರಲ್ ವರ್ಲ್ಡನ್ನು ನೋಡ್ಲಿಕ್ಕೆ ನಮಗೆ ಸಾಧ್ಯ ಆಗೋದ್ರಿಂದ
ನನಗೆ ಇದರಲ್ಲಿ ಮುಂದುವರಿಬೇಕು ಅನ್ನೋದು ಆವಾಗ ಆ್ಯಕ್ಚುಲಿ ಕ್ಲಾರಿಟಿ ಇತ್ತು. ಇವಾಗ ಕನ್ಫ್ಯೂಷನ್ ಉಂಟು, ಆಗ ಕ್ಲಾರಿಟಿ ಇತ್ತು. ಆಗ ನಾನು ಒಂದು ಡಿಸೈಡ್ ಮಾಡಿದ್ದು, ತಪ್ಪಿ ಇಂಜಿನಿಯರಿಂಗ್ ಒಂದು ಮಾಡೋದಿಲ್ಲ ಅಂತ, ಬಿಟ್ಟು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಆ ಟೈಮಲ್ಲಿ ಅದೇ ಮನೆಯಲ್ಲಿ ಸ್ವಲ್ಪ ಕಲಹಗಳಾಗ್ತದೆ. ಇಂಜಿನಿಯರಿಂಗ್ ಮಾಡದೆ ಮತ್ತೆಂತ ಮಾಡ್ತೀವಿ, ಸೈನ್ಸ್ ಎಂತಕ್ಕೆ ಮಾಡಿದ್ದು, ಮಾರ್ಕ್ ಉಂಟು, ಬೇಕಂತ ಹೋಗಿ CET ಒಟ್ರಾಸಿ ಟಿಕ್ ಹಾಕಿ ರ್ಯಾಂಕ್ ಅಂತೂ ಹೊಡೆದೇ ಹೋಯ್ತದೆ. ಅದು ಮಂಗಳೂರಿದಂತೂ ಯಾವ ಕಾಲೇಜ್ ಸಿಗುವ ಚಾನ್ಸ್ ಇರಲಿಲ್ಲ. ಓಕೆ. ಹಾಗಾಗಿ SDM ಅಂತ ನಾನೊಂದು ಕಾಲೇಜ್ ಚೂಸ್ ಮಾಡಿದ್ದು ಮೇಯ್ನ್ ರೀಸನ್ ಎಂತಂದರೆ, ಈವಾಗ ತುಳು ಇಂಡಸ್ಟ್ರಿಯಲ್ಲಿ ಯಾರ್ಯಾರು ನಮಗೆ ಕಾಣಲಿಕ್ಕೆ ಸಿಗ್ತಾರೆ ಅವರು ಎಲ್ಲರೂ SDM ಇಂದ ಕಲಿತು ಹೋದ ವಿದ್ಯಾರ್ಥಿ. ಹೌದು. ಸೊ ನಾನು ನನ್ನ ಫ್ರೆಂಡ್ ಒಬ್ಬ ಇದ್ದ ಗೆಳೆಯ ರಾಹುಲ್ ಅಂತ, ಈಗ ಒಳ್ಳೆ ಎಡಿಟರ್ ಅವರು ನಾನು ಡಿಸೈಡ್ ಮಾಡಿದ್ದು SDMಗೆ ಹೋಗುವ. ಅಲ್ಲಿ ಟೀಚರ್ಸ್ನವರು ತುಂಬ ಸಪೋರ್ಟಿವ್ ಇರ್ತಾರೆ. ಅದಕ್ಕೆ ಮೋಸ್ಟ್ಲಿ ಇವರೆಲ್ಲ ಫಿಲ್ಮಿಗೆ ಹೋದದ್ದು. ಕಾಲೇಜಲ್ಲೇ ಬಂದು ಯಾರೋ ಫಿಲ್ಮಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ಆ ಥರ ಎಲ್ಲ ಅಂದ್ಕೊಂಡು ನಾವು SDMಗೆ ಹೋದ್ವಿ. ಬಟ್ SDMinದ ತುಂಬ ಲಾಭ ಆಗಿರೋದು ಅದು ಬೇರೆ ರೀತಿ ಲಾಭ ಆಗಿದೆ. ಓಕೆ. ಸೊ ಇದೊಂದು ಸ್ವಲ್ಪ ಭಯ ಆಗ್ತದೆ, ಬೇರೆ ರೀತಿ ಲಾಭ ಆಗಿದೆ ಅಂತ ಹೇಳಿದ್ರಿ. ಬೇರೆ ರೀತಿ. ಸೊ ನಾನು ಕೇಳಬೇಕು, SDMಗೆ ಹೆಜ್ಜೆ ಇಡುವಾಗ ಒಂದಷ್ಟು ಕನಸುಗಳು ಅಥವಾ ಆಸೆಗಳು ಎಲ್ಲ ಇತ್ತು, ಅಂದರೆ ಫಿಲ್ಮ್ ಇಂಡಸ್ಟ್ರಿಗೆ ಹೋಗ್ತಾರೆ. ಸೊ ಆಸೆಗಳ ಜೊತೆಯಲ್ಲಿ ಹೋದಾಗ ಕಾಲೇಜ್ ಅನ್ನುವಂಥ ಏನು ಆ ಪರಿಸರ ನಿಮ್ಮನ್ನು ಹೇಗೆ ಸ್ವೀಕಾರ ಮಾಡ್ತಾ ಅಥವಾ ನೀವು ಅದಕ್ಕೆ ಹೇಗೆ ಅಡ್ಜಸ್ಟ್ ಆಗ? ನಾವು SDMಗೆ ಹೋದಾಗ ದೊಡ್ಡ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು ನಮಗೆ. ನಾವು ಹಳ್ಳಿಯವರು, ಗೋವಿಂದಾಸ್ನವರು, ಇಲ್ಲಿ ಎಲ್ಲ ರಿಚ್ ಕಿಡ್ಸ್ ಅನ್ನುವಂಥದ್ದು ಇತ್ತು. ಆನಂತರ ನಮ್ಮನ್ನು ಯಾಕೆ ನೋಡ್ತಾರೆ, ಅವ್ರದ್ದೇ ಒಂದು ಗ್ಯಾಂಗ್ ಇರ್ತದೆ. ಈಗ ನಮ್ಮ ಸೀನಿಯರ್ಸ್ ಅಂತ ಯಾರು ಇರಲಿಲ್ಲ SDM ಅಲ್ಲಿ ಉಳಿದವರಿಗೆ ಎಲ್ರಿಗೂ ಅಲೋಷಿಯಸ್ ಕೇಂದ್ರದಿಂದ ಸೀನಿಯರ್ಸ್ ಇದ್ದರು. ಸೊ ಆ ಥರ ಅಂದ್ಕೊಂಡು ಹೋದದ್ದು ಆ್ಯಕ್ಚುಲಿ ಅದೆಲ್ಲ ಸುಳ್ಳು ಕಲ್ಪನೆಗಳಷ್ಟೇ. ಒಳ್ಳೆ ರೀತಿಯಲ್ಲಿ ನಮಗೆ ಸ್ಟಾರ್ಟ್ ಸಿಕ್ತು. ಅಂದರೆ ಒಂದು ಆಡಿಷನ್ ಅಂತಲೇ ಮಾಡ್ತಾರೆ, ನಿಮಗೆ ಏನು ಬೇಕು ಅದನ್ನು ಮಾಡಿ, ನಂತರ ನಿಮ್ಮನ್ನು ಅದರ ಪ್ರಕಾರ ಪಿಕ್ ಮಾಡಿ ನಾವು ಫೆಸ್ಟಿಗಳಿಗೆ ಹಾಕ್ತೇವೆ ಅಂತ. ನಾವು ಪರ್ಫಾರ್ಮ್ ಮಾಡಿದ್ವಿ, ಅಂದರೆ ಡ್ಯಾನ್ಸ್ ಮಾಡಿದ್ವಿ, ಮ್ಯಾಡ್ ಆ್ಯಡ್ ಮಾಡಿದ್ವಿ, ಕಿಟ್ಗಳನ್ನು ಮಾಡಿದ್ವಿ. ಆ ವರ್ಷ ನಮಗೆ ನ್ಯಾಕ್ ವಿಸಿಟ್ ಬಂತು. 5 ವರ್ಷಕ್ಕೊಮ್ಮೆ ಬರುವ ನ್ಯಾಕ್ ವಿಸಿಟ್ ನಮ್ಮ ಫಸ್ಟ್ ಇಯರಲ್ಲಿ ಬಂತು. ಸೊ ಎಲ್ಲ ನಮ್ಮ ಫಸ್ಟ್ ಇಯರ್ನ ಬ್ಯಾಚ್ನ ಪರ್ಫಾರ್ಮರ್ಗಳಿಗೆ ವೇದಿಕೆ ಆಯಿತು. ಆನಂತರ ಪ್ರತಿ ಫೆಸ್ಟಿಗೂ ನಾವು ಎಲ್ಲೂ ಬಿಡದೆ ಹೋಗ್ತಿದ್ವಿ. ಅದೇ ರೀತಿ ಆ ಫಿಲ್ಮ್ ಇಂಡಸ್ಟ್ರಿ ಅಂತ ನಾವೇನು ಅಂದ್ಕೊಂಡಿದ್ವಿ ನೋಡಿ, ಅದರ ಕಾಂಟ್ಯಾಕ್ಟ್ ಕೂಡ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಅಲ್ಲಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರುವ ಕೆಲವು ಕೊರಿಯೋಗ್ರಾಫರ್ಸ್ ನಮಗೆ ಬಂದು ಕಲಿಸುವಂಥದ್ದೆಲ್ಲ ಆಗ್ತಿತ್ತು. ಸೊ ಆ ಒಂದು ನಂಟು ಬೆಳೆದಿತ್ತು ಹಾಗೆ. ಓಕೆ, ರೈಟ್. ಸೊ ಇವಾಗ ತಾವು SDMಗೆ ಹೋದಾಗ ಯಾವ ಕೋರ್ಸನ್ನು ಚೂಸ್ ಮಾಡ್ಕೊಂಡು? BCA, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ಓಕೆ. ಸೊ ಅಲ್ಲಿ ಕ್ಲಾಸು ಇತ್ತು, ಈ ಕಡೆ ಸಾಂಸ್ಕೃತಿಕ ಲೋಕವೂ ಇತ್ತು. ಜಾಸ್ತಿಯಾಗಿ ಒಬ್ಬ ಕಲಾವಿದನಾಗಿ ಅವನಿಗೆ ಕ್ಲಾಸ್ಗಿಂತ ಸಾಂಸ್ಕೃತಿಕ ಲೋಕ ಸೆಳೆತ ಜಾಸ್ತಿ ಇರ್ತದೆ. ಸೊ ಕ್ಲಾಸಲ್ಲಿ ಜಾಸ್ತಿ ಇದ್ರೆ ಹೊರಗಡೆ ಜಾಸ್ತಿ ಇದ್ರ ಅಂತ ನಾನು ಹೇಳಿದಲ್ಲ, ಆಗ ನಾನು ಸ್ವಲ್ಪ ಕ್ರಿಮಿನಲ್ ಮೈಂಡ್. ನಾನು ಫಸ್ಟ್ ಸೆಮ್ ಟೀಚರ್ಸ್ಗಳಿಗೆ ಭಾರಿ ಇಷ್ಟದ ಹುಡುಗ, ಫಸ್ಟ್ ಬೆಂಚಲ್ಲಿ ಕೂರ್ತಿದ್ದೆ. ಆನ್ಸರ್ಸ್ಗಳು ಎಲ್ಲ ಇಂಟರ್ನಲ್ಸಲ್ಲೆಲ್ಲ ಔಟ್ ಆಫ್ ಔಟ್ ತೆಗಿತಿದ್ದೆ. ಅದೇ ನಾನು ಹೇಳಿದೆ, ಅಂದರೆ ಕಲ್ತಿದ್ದೇನೆ ಇಲ್ಲೋ ಗೊತ್ತಿಲ್ಲ, ಚಂದ ಮಾಡಿ ಅದನ್ನು ಬಡಿಸ್ಲಿಕ್ಕೆ ಗೊತ್ತಿತ್ತು ನನಗೆ ಆನ್ಸರ್ಸ್ಗಳನ್ನು. ಸೊ ಟೀಚರ್ಸ್ಗಳಿಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ಇವನು ಕಲಿತಾನೆ, ಸೊ ಇವನು ಏನು ಅವನಿಗೆ ಬೇಕಾದೇನು ಬೇಕಾದ್ರೂ ಮಾಡಲಿ, ಕಲಿಯೋ ತನಕ ನಮಗೇನು ತೊಂದರೆ ಇಲ್ಲಲ್ಲ. ಸೊ ನನಗೆ ಎಲ್ಲಿ ಬೇಕಾದರೂ ನಾನು ಸತ್ಯ ಹೇಳೇ ಹೋಗ್ತಿದ್ದೆ. ಆಗ ಆ ಟೈಮಲ್ಲೆಲ್ಲ ಆಡಿಷನ್ ಕೊಡೋದೆಲ್ಲ ಸ್ವಲ್ಪ ಜಾಸ್ತಿ ಇತ್ತು. ಮಂಗಳೂರಲ್ಲಿ ಯಾವ್ದಾದ್ರು ಆಡಿಷನ್ ಬಂದರೆ ಓಡೋದು, ಲೀವ್ ನೋಟಲ್ಲಿ ಆಡಿಷನ್ ಅಂತಲೇ ಹಾಕ್ತಿದ್ದೆ ನಾನು. ಸೊ ಹಾಗೆ ಅವರಿಗೆ ಓಕೆ ಒಂದು ಸುಳ್ಳೇನು ನಂಬಿಕೆ ಇತ್ತು. ಅಂದರೆ ಕಲಿತಾನೆ ಮತ್ತೆ ಅವನಿಗೆ ಬೇಕಾದದ್ದು ಮಾಡ್ತಾನೆ, ನಮಗೇನು ತೊಂದರೆ ಇಲ್ಲ. ಹೌದು, ನಮಗೇನು ತೊಂದರೆ ಇಲ್ಲ. ಓಕೆ. ಸೊ ಅವನ ಎಜುಕೇಷನ್ಗೆ ಯಾವುದೇ ತೊಂದರೆ ಬರದೆ ಅವನು ಏನೇ ಮಾಡ್ಕೊಂಡ್ರು ಕೂಡ ಪರವಾಗಿಲ್ಲ ಅನ್ನೋದು. ಮತ್ತೆ ಅವ್ರಿಗೆ ಗೊತ್ತಿತ್ತು ನೀವೆಲ್ಲಿ ಹೋಗ್ತೀರಾ, ಇಲ್ಲಿ ಬರ್ತೀರಾ, ಅದನ್ನ ನೇರವಾಗಿ ಹೇಳ್ತಾ ಇದ್ದಾರೆ. ಸೊ ಆಡಿಷನ್ ಅಂತ ಬಂದಾಗ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಈ ಆಡಿಷನ್ ಅನ್ನುವಂಥದ್ದು, ಅಲ್ಲಿ ಎದುರಾಗುವಂಥ ಸಂದರ್ಭಗಳಿರ್ಬೋದು, ಎಲ್ಲವೂ ಕೂಡ ನೆನಪಾಗಿ ಉಳಿತದೆ. ಜೊತೆಗೆ ಕೆಲವರಿಗೆ ಅದು ಕಹಿ ಆಗ್ತದೆ, ಕೆಲವರಿಗೆ ಅದು ಸಿಹಿ ಆಗ್ತದೆ. ನಿಮಗೆ ಕಹಿ ಆಯ್ತಾ, ಸಿಹಿ ಆಯ್ತಾ? ನೀವು ಆಡಿಷನ್ ಕೊಟ್ಟಿದ್ದೀರಾ? ಯಾಕೆ? ಈಗ ನೀವು ಆಡಿಷನ್ ಕೊಟ್ಟರೆ ಅದೇ ನೀವು ಹೇಳಿದಾಗೆ ಕಹಿ ಆಯ್ತಾ ಸಿಹಿ ಆಯ್ತಾ ಅಂತ ಕೇಳಿದ್ರಲ್ಲ. ಓಕೆ. ಆ ಸಂದರ್ಭದಲ್ಲಿ ನಾವು ಏನೋ ಒಂದು ಕಡೆಗೆ ರೀಚ್ ಆಗಬೇಕು, ಅವರ ಥರ ಆಗಬೇಕು ಅಂತ ಆದಾಗ ಇಲ್ಲಿ ನಾವು ಆಡಿಷನ್ ಕೊಡ್ಲಿಕ್ಕೆ ಹೋಗ್ತಿದ್ದದ್ದು ನಾನು. ಆಗ ಅದಾಗದಿದ್ದಾಗ ಕಹಿ, ಅದಾದ್ರೆ ಸಿಹಿ. ಓಕೆ. ಬಟ್ ನಿಮ್ಮ ಪ್ರಕಾರ ನಾನು ಯಾಕೆ ಸೆಲೆಕ್ಟ್ ಆಗದೆ ಬಾಕಿ ಅದೇ, ಅದಕ್ಕೆ ಏನಾದ್ರು ನೀವು ಹೇಳ್ಬೋದು? ಅಲ್ಲ ನೀವು ಸೆಲೆಕ್ಟ್ ಆಗದೆ ಬಾಕಿ ಆದ್ರಿ ಅಂತ ಯಾಕಂತ ಹೇಳೋದು, ಅದನ್ನ ನಾವು ಆ ಟೈಮಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ವಿಫಲರಾದ್ವಿ. ಅವರಿಗೆ ಕ್ಯಾರೆಕ್ಟರ್ ತರ ಫಸ್ಟಿಗೆ ನಾವು ಕಾಣಬೇಕು. ನಾವು ಕಾಣದೆ ಹೋದ್ರೆ ನಾವು ಎಷ್ಟೊಳ್ಳೆ. ಓಕೆ ಸರ್, ಅದು ಇವಾಗ ನಮಗೆ ಅರ್ಥ ಆಗ್ತದೆ, ಈಗ ನಿಮಗೆ ಅರ್ಥ ಆಗಿದೆ. ಬಟ್ ಆ ಸಂದರ್ಭ ನಿಮಗೆ ಏನು ಅನಿಸ್ತಿತ್ತು ಅದನ್ನು ಹೇಳಿ ಇವಾಗ. ಅದೇ ಆ ಸಂದರ್ಭದಲ್ಲಿ ಕಷ್ಟ ಅಂತ ಅನ್ಕೊಂಡಿದ್ದೆಲ್ಲ ಹೇಳಿ ನಂಗೆ ಈಗ ನಗು ಬರ್ತಾ. ಅಲ್ಲ, ಅವಾಗ ನೀವು ಏನು ಆಡಿಷನ್ಗೆ ಹೋಗ್ತೀರಾ, ಸೆಲೆಕ್ಟ್ ಆಗೋದಿಲ್ಲ.
ಆವಾಗ ನಿಮ್ಮ ಮನಸ್ಸು ಹೇಗಿತ್ತು ಅದನ್ನು ಇವಾಗ ಹೇಳಿ ಅಂತ. ಅದೇ ಓಕೆ, ಯಾವುದೋ ಒಂದು ಆ್ಯಕ್ಟರ್ಗಳ ಇಂಟರ್ವ್ಯೂ ಎಲ್ಲ ನೋಡಿರ್ತೇವೆ, ಅವ್ರು ಸಹ ಫೇಲ್ ಆಗಿದ್ರಲ್ಲ, ನಮ್ದೊಂದು ದಿನ ಟೈಮ್ ಬರ್ತದೆ ಅಂತ ಆ ಗುಂಗಲ್ಲಿದ್ವಿ. ಬಟ್ ಅದನ್ನು ನೋಡಿ ನಗು ಬರ್ತದೆ ಈಗ ಅಷ್ಟೇ. ಆವಾಗ ಅದು ಪೇಯ್ನೇ, ಅಂದರೆ ಅಲ್ಲಿ ರೀಚ್ ಆಗಬೇಕು ಅಂತ ಅಂದ್ಕೊಂಡಿರ್ತೇವೆ, ಅಲ್ಲಿ ಆಗೋ ತನಕ ನಮಗೆ ಪೇಯ್ನ್. ಅದು ಆ ಪ್ರಾಸೆಸ್ಸನ್ನು ನಾವು ಅರ್ಥವೇ ಮಾಡ್ಕೊಳ್ಲಿಕ್ಕೆ ಹೋಗಲಿಲ್ಲ, ಅದನ್ನು ಎಂಜಾಯ್ ಮಾಡ್ಲಿಕ್ಕೆ ಹೋಗಲಿಲ್ಲ ನಾವು. ಎಂಡ್ ಗೋಲ್ ನೋಡಿದ್ವಲ್ಲ, ಸೊ ಅಲ್ಲಿಗೆ ರೀಚ್ ಆದರೆ ಖುಷಿ, ಆಗೋ ತನಕ ಬೇಜಾರು. ಓಕೆ. ಸೊ ಆ ಥರ ಬೇಜಾರುಗಳಿತ್ತು. ಅದು ಏನು ದೊಡ್ಡ ವಿಷಯ ಅಲ್ಲ, ಎಲ್ರಿಗೂ ಆಗುವಂಥದ್ದು. ಓಕೆ. ಸೊ ನಿಮ್ಮ ಜೀವನದಲ್ಲಿ NSS ಅನ್ನುವಂಥ ದೊಡ್ಡ ವೇದಿಕೆ ಸಿಗ್ತದೆ, ಅದು ಒಂದಷ್ಟು ಅವಕಾಶಗಳನ್ನು ಸೃಷ್ಟಿ ಮಾಡ್ತದೆ. ಅದರ ಬಗ್ಗೆ ಮಾತಾಡ್ತೀವಿ. ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ. ನನ್ನ ಹೆಸರು ಮಾಧವ್ ಅಂತ, ಓಕೆ. ಬಂದು ಚಿಕ್ಕಮಂಗ್ಳೂರ್. ಆಕ್ಚುಲಿ ನಾವು ಆದಿತ್ಯ ಅವ್ರನ್ನ ನೋಡ್ತಾ ಇದ್ದೇವೆ ಟಿವಿಲಿ, ಹಾಗಾಗಿ ಮಾತಾಡುವಂತ ಆಯ್ತು ಅವರೊಟ್ಟಿಗೆ. ಮಾತಾಡಿ ಸರ್. ನಮಸ್ತೆ ಮಾಧವ್ ಅವರೇ, ನಮಸ್ತೆ. ಹೇಗಿದ್ದೀರಾ? ಸೂಪರ್ ಇದೀನಿ. ನೀವು? ಆರಾಮ್ ಆರಾಮ್ ಆರಾಮ್. ನೋಡಿ, ಕುಮಾರ್ ಜೊತೆ ಮಾತಾಡ್ತಿದ್ದೆ. ಏನ್ ಹೇಳ್ತೀರಾ ಸರ್ ಆದಿತ್ಯ ಅವರ ಬಗ್ಗೆ? ಅವ್ರ ಮುಂಚೆಯಿಂದ ನಾನು ಅವ್ರನ್ನ ತುಂಬಾ ಒಂದು 4 ವರ್ಷದಿಂದ ನೋಡ್ತಾ ಇದ್ದೇನೆ. ಅವರು ತುಂಬಾ ಕ್ರಿಯೇಟಿವ್. ಅವ್ರ ನೇಚರ್ ನೋಡಿದ್ರೇನೆ ತುಂಬಾ ಎಲ್ರ ಜೊತೆ ಒಂದು ಮಿಂಗಲ್ ಆಗ್ತಾರೆ, ಒಂದು ಸ್ನೇಹ ಜೀವಿ ಅಂತಾನೆ ಹೇಳ್ಬೋದು ಅವ್ರನ್ನ ನೋಡಿದ್ರೆ. ಅವರು ಇನ್ನಷ್ಟು ಮಟ್ಟಕ್ಕೆ, ಎತ್ತರದ ಮಟ್ಟಕ್ಕೆ ಬೆಳಿಲಿ ಅನ್ನೋದು ನನ್ನ ಆಶಯ. ತುಂಬಾ ಖುಷಿ ಆಯ್ತು ಅವ್ರನ್ನ ನೋಡಿ. ಥ್ಯಾಂಕ್ ಯು ಮಾಧವ್, ಥ್ಯಾಂಕ್ ಯು. ಧನ್ಯವಾದ ಸರ್. ಥ್ಯಾಂಕ್ ಯು. ಸೊ NSS ಅನ್ನುವಂಥ ದೊಡ್ಡ ವೇದಿಕೆಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಅದು ಅವಕಾಶಗಳು ಅಂತ ಬಂದಾಗ ತಪ್ಪು ಮಾಡುವ ವೇದಿಕೆಗಳಲ್ಲಿ ಸರಿ ಮಾಡುವಂಥ ವ್ಯಕ್ತಿಗಳನ್ನು ಸೃಷ್ಟಿ ಮಾಡ್ತದೆ ಅನ್ನೋಂಥ ಮಾತುಗಳಿದೆ. ಸೊ ನಾವು ಕೂಡ ಅಂಥ ವೇದಿಕೆಗಳಿಂದ ಬಂದವರು. ಹಾಗಾಗಿ ನಿಮಗೆ ಅಲ್ಲಿ ಬಹುದೊಡ್ಡ ಅವಕಾಶ ಸಿಗುತ್ತೆ, ರಿಪಬ್ಲಿಕ್ ಡೇ ಪರೇಡ್ನಲ್ಲಿ ಭಾಗವಹಿಸಿ. ಸೊ NSSನ ನಿಮ್ಮ ಜೀವನದಲ್ಲಿ NSS ಅನ್ನುವಂಥದ್ದು ಇಷ್ಟು ಸ್ಪೆಷಲ್. ಜೊತೆಗೆ ಆ ದಿನಗಳ ಬಗ್ಗೆ ಹೇಳು. ಅದೇ NSS ನೀವು ಹೇಳಿದ ಹಾಗೆ ಗ್ರೌಂಡ್ ಲೆವೆಲಿಂದ ಎಲ್ಲವನ್ನು ಕಲಿಸುವಂಥ ಒಂದು ದೊಡ್ಡ ಆರ್ಗನೈಸೇಷನ್. ಅದು ಸಣ್ಣ ಸಣ್ಣ ಯೂನಿಟ್ ಆಗಿ ಇಡೀ ದೇಶದಲ್ಲಿ ಹರಡಿರುವಂಥ ಒಂದು ಸಂಸ್ಥೆ. ಸೊ ಅದರಲ್ಲಿ ಕ್ಯಾಂಪ್ಗಳು ನಡೀತದೆ, ನಿಮಗೆ ಗೊತ್ತಿರ್ಬೋದು. ಆ ಕ್ಯಾಂಪಲ್ಲಿ ನಮಗೆ ಗೊತ್ತಿಲ್ಲದೆ ಇರುವಂಥ ಕೆಲವು ಎಬಿಲಿಟೀಸ್ನನ್ನು ಅವರು ಹೊರ ತೆಗಿತಾರೆ. ಈಗ ನಾವೇನು ಇಬ್ಬರು ಆ್ಯಂಕರ್ ಆಗಿದ್ದೇವೆ ಗೊತ್ತಿಲ್ಲ, ನಾನು ತಪ್ಪಿ ಆ್ಯಂಕರ್ ಆದದ್ದು NSS ಕ್ಯಾಂಪಲ್ಲಿ. ಸೊ ಆ್ಯಂಕರ್, ನನ್ನ ಪ್ರಶ್ನೆ ಕೇಳೋದು ತುಂಬಾ ಒಳ್ಳೇದಾಯ್ತು ಈಗ. ಓಕೆ. ಅದೇ ಆ್ಯಂಕರ್ ಒಬ್ರು ಇಲ್ಲ ಅಂತ ಹೇಳಿದಾಗ ಸುಮ್ಮನೆ ನನ್ನ ಕರೆದ್ರು. ಹೀಗೆ ನೆಕ್ಸ್ಟ್ ಒಂದು ಪರ್ಫಾರ್ಮೆನ್ಸ್ ಸ್ಟೇಜಲ್ಲಿ ಆಗ್ತಿತ್ತು. ಅದು ಪರ್ಫಾರ್ಮೆನ್ಸ್ ಮುಗಿಯುವಾಗ ಮೈಕ್ ಕೊಟ್ಟು ಕಂಟಿನ್ಯೂ ಮಾಡಿ ಹೇಳಿದ್ರು. ಹೆದರಿ ನನಗೆ ದಡ 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 ಆಗ್ತಾ ಉಂಟಿಲ್ಲ. ನೆಕ್ಸ್ಟ್ ಏನಾದ್ರು ಮಾತಾಡಲೇಬೇಕು ನನಗೆ ಅಲ್ಲಿ, ಯಾಕಂದರೆ ಪರ್ಫಾರ್ಮೆನ್ಸ್ ಮುಗೀತು. ಆ ಫ್ಲೋ ಅಲ್ಲಿ ಸ್ಟಾರ್ಟ್ ಆದದ್ದು ಈಗ ಹೋಗ್ತಾ ಇದೆ. ಸೊ ಆ ಒಂದು ಗೊತ್ತಿಲ್ಲದೆ ಇರುವ ಅಬಿಲಿಟಿಯನ್ನು ಹೊರತೆಗೆಯುವಂಥ ಕೆಲಸ NSS ಮಾಡಿತ್ತು ನನ್ನ ಲೈಫಲ್ಲಿ. ಸೊ ಅದೇ ರೀತಿ RD ಕೂಡ ಆದದ್ದು. ಸೊ ಫಸ್ಟ್ ಇಯರ್ ನಾವು ಒಂದು ಸೆಲೆಕ್ಷನಿಗೆ ಹೋಗಿದ್ವಿ, ಅಲ್ಲಿ ಸೆಲೆಕ್ಷನ್ ಹೇಗೆ ಆಗ್ತದೆ ಅಂತ ನೋಡಿಕೊಂಡು ಬಂದದಷ್ಟೇ. ಸೆಕೆಂಡ್ ಇಯರಲ್ಲಿ ಸ್ವಲ್ಪ ರಿಸರ್ಚ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಪ್ರಿಪೇರ್ ಆಗಿ ಹೋಗಿದ್ವಿ. ಅದು ಪರೇಡಲ್ಲಿ, ಅಂದರೆ ಫಿಸಿಕಲ್ ಟೆಸ್ಟಲ್ಲಿ ಪಾಸ್ ಆದರೆ ನೆಕ್ಸ್ಟ್ ಕಲ್ಚರಲ್ ಟೆಸ್ಟ್ ಇರ್ತದೆ. ಫಿಸಿಕಲ್ ಟೆಸ್ಟ್ ಪಾಸ್ ಆದ್ವಿ. ಕಲ್ಚರಲ್ ಟೆಸ್ಟಲ್ಲಿ ನಿಮ್ಮ ಆ್ಯಟಿಟ್ಯೂಡ್ ಕೂಡ ನೋಡ್ತಾರೆ. ಅಂದರೆ ನಮ್ಮ ಪ್ರೋಗ್ರಾಮ್ ಆಫೀಸರ್ ಯೂನಿವರ್ಸಿಟಿದು, ಆಗ ವಿನೀತಾ ಮ್ಯಾಮ್ ಅಂತ ಒಬ್ಬರು ಇದ್ದರು. ಅವರು ತುಂಬ ಅಂದರೆ ಮಕ್ಕಳನ್ನು ಜಾಸ್ತಿ ಪ್ರೀತಿಸುವವರು. ಸೊ ಅವ್ರಿಗೆ ಗೊತ್ತಾಗ್ತದೆ ಇವನು ಎದುರುಗಡೆ ಹೋಗಿ ನಮ್ಮನ್ನು ರೆಪ್ರೆಸೆಂಟ್ ಮಾಡಬಲ್ಲನೋ ಇಲ್ವೋ ಅಂತ. ಸೊ ಅವರಿಗೆ ಅನಿಸಿತೇನೋ, ಸೊ ಎದುರು ಕಳಿಸಿದ್ರು. ಎಲ್ಲ ಅವ್ರ ಕೈಯಲ್ಲಿದ್ದದ್ದು. ಹಾಗೆ ತುಂಬ ಟ್ಯಾಲೆಂಟೆಡ್ ಜನರು ತುಂಬ ಜನ ಇದರಲ್ಲಿ. ಸೊ ಅವರಿಗೆ ಯಾರ ಮೇಲೆ ಭರವಸೆ ಬಂದಿರ್ತದೆ ಅವರನ್ನು ಕಳಿಸ್ತಾರೆ. ಆ ಥರ ಪರ್ಫಾರ್ಮ್ ಮಾಡಿದರೆ ಕಳಿಸ್ತಾರೆ. ಸೊ ಆದ ರೀತಿ ಎದುರುಗಡೆ ಹೋದೆ. ಅದು ಸ್ಟೇಟ್ ಸೆಲೆಕ್ಷನಿಗೆ ಹೋಯಿತು, ನಂತರ ಸೌತ್ ಝೋನ್ ಸೆಲೆಕ್ಷನ್ ಹೋಗುತ್ತೆ, ಅಲ್ಲಿಂದ ನ್ಯಾಷನಲ್ ಸೆಲೆಕ್ಷನ್ ಅಂತ ಡೆಲ್ಲಿ ಕಳಿಸ್ತಾರೆ. ಅಲ್ಲಿ ನಾವು 26ಗೆ ಪರೇಡ್ ಮಾಡಿ. ಹೇಗಿತ್ತು ಆ ಅನುಭವ? ಅಂದರೆ ಅನುಭವಕ್ಕಿಂತ ಇದೊಂದು ಈ ರೀತಿ ಅವಕಾಶ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಅನ್ಕೊಂಡಿದ್ರ, ಅಥವಾ ಸಿಗ್ಬೇಕನ್ನುವಂಥದ್ದು ಕನಸುಗಳಿತ್ತ? ಅದೇ ಅಂಥ ಕನಸುಗಳು ಯಾವುದೂ ಇರಲಿಲ್ಲ. ಸುಮ್ಮನೆ ಏನು ಆಸೆಗಳು ಇಲ್ಲದೆ ಹೋಗಿರುವಂಥದ್ದು. ಅಲ್ಲಿ ಗೊತ್ತಾಯ್ತು, ಓಕೆ ನನಗಿಂತ ತುಂಬ ಆಸೆ ಪಟ್ಟವರೆಲ್ಲರೂ ಇದ್ದಾರೆ, ಆ ಗುರಿ ಇಟ್ಕೊಂಡು ಬಂದವರೆಲ್ಲರೂ ಇದ್ದಾರೆ ಅಂತ. ನಾನು ಮೋಸ್ಟ್ಲಿ ಹಿಂದಿನ ಪ್ರಿಪ್ರೇಷನ್ ನನಗೆ ಗೊತ್ತಿಲ್ಲದೆ ಇದಕ್ಕೆ ಮಾಡಿದ್ನೋ ಏನೋ. ಡ್ಯಾನ್ಸ್ ಮಾಡ್ತಿದ್ದೆ, ಕರಾಟೆ ಮಾಡ್ತಿದ್ದೆ, ಅದನ್ನೆಲ್ಲ ಸುಮ್ಮನೆ ಇಲ್ಲಿ ಹೊರಗೆ ಹಾಕಿದೆ ಅಷ್ಟೇ, ಅವ್ರ ಎದುರಿಗೆ ಹಾಕಿದೆ. ಅವರಿಗೆ ಅದು ಬೇಕಿತ್ತೇನೋ. ಸೊ ಅದರಿಂದ ನಾನು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಯಿತು. ನನಗೆ ಯಾವುದೇ ಗುರಿ ಇರಲಿಲ್ಲ, ಅದರ ಬಗ್ಗೆ ಐಡಿಯಾನೇ ಇರಲಿಲ್ಲ. RDದು ಫುಲ್ ಫಾರ್ಮ್ ಗೊತ್ತಿರಲಿಲ್ಲ. ಸೊ ಯಾವುದೋ ಒಂದು ಪ್ರಿಪ್ರೇಷನ್ ನಿಮಗೆ ಯಾವುದೋ ಒಂದಕ್ಕೂ ದಾರಿ ಆಯ್ತು. ಓಕೆ, ರೈಟ್. ಸೊ ರಿಪಬ್ಲಿಕ್ ಡೇ ಅಲ್ಲಿ ಪರೇಡ್ ಮಾಡ್ತೀರಾ, ಜೊತೆಗೆ ಪ್ರಧಾನಮಂತ್ರಿಗಳ ಬಹಳ ಹತ್ತಿರದಲ್ಲಿ ತಮ್ಮ ಒಂದು ಚಿತ್ರಣದಲ್ಲಿ ನಾವು ನೋಡ್ತೀವಿ. ಒಟ್ಟಾರೆ ಆ ಒಂದು ಅನುಭವದ ಬಗ್ಗೆ ಹೇಳೋದಾದ್ರೆ, ಅಲ್ಲಿನ ಪರಿಸ್ಥಿತಿ ಜೊತೆಗೆ ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ. ಅದೇ ಆ ಟೈಮಲ್ಲಿ ನಾವು
ಡಿಗ್ರಿಯಲ್ಲಿದ್ದಾಗ ಮೋದಿ ಅಂದರೆ ನಮಗೆ ಆ ಟೈಮಲ್ಲಿ ಅವರು ಎಲೆಕ್ಟ್ ಆಗಿರೋದಷ್ಟೇ 2017 ಏನು ಓಕೆ. ಆ ಟೈಮಲ್ಲಿ ಅವರ ಮನೆಯಲ್ಲಿ ಅಂದರೆ ಅವರ ರೆಸಿಡೆನ್ಸಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಲಿಮಿಟೆಡ್ ಜನರಿಗೆ ಮಾತ್ರ ಅವಕಾಶ, 200 ಜನರಲ್ಲಿ 15 ಜನರಿಗೆ ಮಾತ್ರ ಅವಕಾಶ ಅಂತ ನಮಗೆ ಗೊತ್ತಾಯಿತು. ಸೊ ಆ ಟೈಮಲ್ಲಿ ನನಗೆ NSS ಅಲ್ಲಿ RD ಮಾಡಬೇಕು ಅಂಥದ್ದು ಏನು ಇರದಿದ್ದರ ಕಾರಣ ನನಗೆ ಜಸ್ಟ್ ಹೋಗಿ ಡ್ಯಾನ್ಸ್ ಮಾಡ್ತಿದ್ದೆ ನಾನು ಅಷ್ಟೇ. ಸೊ ಡ್ಯಾನ್ಸ್ ನಾನು ಪ್ರತಿ ಹಂತದಲ್ಲಿ ಮಾಡ್ತಾ ಬಂದಿದ್ದರಿಂದ ನೋಟ್ ಆಗಿದ್ದೆ ಆ ಕ್ಯಾಂಪ್ ಆಫೀಸರ್ಸ್ಗಳ ಕಣ್ಣಲ್ಲಿ. ಸೊ ಡೆಲ್ಲಿಗೆ ಹೋದಾಗ ನಮ್ಮ ಅಲ್ಲಿ ಕೊರಿಯೋಗ್ರಾಫರ್ಸ್ಗಳಿಗೆ ಫಸ್ಟ್ ನನ್ನನ್ನು ಕೊಟ್ಟರು, ಓಕೆ ಇವನದೊಂದು ಟೆಸ್ಟ್ ಮಾಡಿ ನೋಡಿ, ಹೀಗೆ ಡ್ಯಾನ್ಸ್ ಮಾಡ್ತಾನೆ. ಆಮೇಲೆ ನೋಡಿದಾಗ ಸೆಮಿ ಕ್ಲಾಸಿಕಲ್ ಡ್ಯಾನ್ಸರ್ಸ್ ಅಲ್ಲಿ ಯಾರೂ ಇರಲಿಲ್ಲ ಹುಡುಗರು. ನಾವು ಸೆಮಿ ಕ್ಲಾಸಿಕಲ್ ಅದೇ ನೋಡಿ ಮಾಡಿ ಕಲ್ತದ್ದು, ಟ್ರೈನ್ಡ್ ಏನಲ್ಲ, ಬಟ್ ಅವರಿಗೆ ಸಾಕಿತ್ತು. ಸೊ 14 ಹುಡುಗಿಯರನ್ನು ಸೆಲೆಕ್ಟ್ ಮಾಡಿದರು, ಒಬ್ಬ ಹುಡುಗನನ್ನು ಸೆಲೆಕ್ಟ್ ಮಾಡಿದರು. ಸೊ ಅಲ್ಲಿ ಹೋಗಿ ಆ ಚಳಿಯಲ್ಲಿ ನಾವು ಸೆಮಿ ಕ್ಲಾಸಿಕಲ್ ಅಂದರೆ ನಿಮಗೆ ಗೊತ್ತು, ಮೇಲ್ಗಡೆ ಬರೀ ಆರ್ನಮೆಂಟ್ಸ್ ಇರ್ತದೆ. ಸೊ ಅದನ್ನು ಹಾಕಿ ಮೋದಿಯನ್ನು ನೋಡುವಾಗ ನಮಗೆ ಆ ಚಳಿಯೆಲ್ಲ ಮರ್ತೋಯ್ತು. ಅವರೆದುರು ಡ್ಯಾನ್ಸ್ ಮಾಡಿದ್ವಿ, ಖುಷಿ ಆಯಿತು. ಸೊ ಚಳಿ ಮರ್ತೋಯ್ತು ಅಂತ. ಬಾಕಿ ಸಂದರ್ಭಗಳಲ್ಲಿ ಚಳಿ ಇರ್ತದೆ, ಚಳಿ ಜೋರು. ಸೊ ಅದ್ರ ಬಗ್ಗೆ ಹೇಳಿ ಸರ್, ಹೇಗಿತ್ತು ಅಂತ ಆ ದಿನಗಳು? ನಮಗೆ ಪರೇಡ್ ಪ್ರಾಕ್ಟೀಸ್ ಅನ್ನೋದು ಇಡೀ ದಿನ, ಅದರ ಪರ್ಪಸ್ಸೇ ಅದು, ಆ ಕ್ಯಾಂಪಿನ ಪರ್ಪಸ್ ಪರೇಡ್ ಪ್ರಾಕ್ಟೀಸ್ ಮಾಡೋದಕ್ಕೆ, ನಮ್ಮನ್ನು ಫಿಸಿಕಲಿ ಫಿಟ್ ಮಾಡೋದಕ್ಕೆ. ಬೆಳಗ್ಗೆ 5 ಗಂಟೆಗೆ ನಾವು ಫಾಲಿನ್ ಆಗಬೇಕು. ಫಾಲಿನ್ ಅಂತ ಹೇಳಿದರೆ ಎಲ್ಲರೂ ಬಂದು ಒಂದು ಕಡೆ ಒಟ್ಟಾಗಬೇಕು ಅನ್ನೋದು. ಸೊ ನಾವು 4 ಗಂಟೆಗೆ ಹೇಳಬೇಕು. ಸೊ 4 ಗಂಟೆಯಿಂದ 5 ಗಂಟೆಯಲ್ಲಿ ನಾವೆಲ್ಲರೂ ಸ್ನಾನ ಮಾಡಬೇಕು. ಅಥವಾ ಚಳಿ ಜಾಸ್ತಿ ಆದರೆ ಇಲ್ಲ, ಹೋಯ್ತು ನೆಕ್ಸ್ಟ್ ದಿನ. ಆ ಚಳಿಗೆ ಆ ನೀರು ಕೂಡ ಐಸಾಗಿ ಬರುವಂಥದ್ದು. ಸೊ ನಾವು ಚೂರು ಖಾಲಿ ಒರೆಸ್ಕೊಂಡು ಫ್ರೆಶ್ ಆದ್ವಿ ಅಂತ ಅಂದ್ಕೊಂಡು ಹೋಗೋದು. ಹಾಗೆ ಕೆಲವೊಮ್ಮೆ ಜೀವನದಲ್ಲಿ ಏನೇನೋ ಅನ್ಕೊಂಡು ಹೋಗ್ಬೇಕಾಗ್ತದೆ, ಏನು ಮಾಡಕ್ ಬರೋದಿಲ್ಲ. ಸೊ ಪರಿಸ್ಥಿತಿ. ಸೊ ಆದಿತ್ಯ ರಾಜ್ ಅವರ ಬಗ್ಗೆ ಮಾತನಾಡ್ತಾ ಹೋಗ್ತೀವಿ. ಹಾಗೇನೆ ಕಾಲೇಜು ದಿನಗಳ ಬಳಿಕ ಅವರು ಪಟ್ಟಂತ ಪರಿಶ್ರಮಗಳಿರ್ಬೋದು, ಸದ್ಯ ಒಂದಷ್ಟು ಜಾಹೀರಾತುಗಳಲ್ಲಿ ನಿರ್ದೇಶನ ಅಥವಾ ಅದನ್ನು ನಿರ್ಮಾಣ ಮಾಡೋದಿರ್ಬೋದು, ಅಥವಾ ಅದರಲ್ಲಿ ಅಭಿನಯ ಮಾಡೋದಿರ್ಬೋದು, ಅದರಲ್ಲಿ ಒಂದಷ್ಟು ನೈಪುಣ್ಯತೆಯನ್ನು ಸೃಷ್ಟಿಸ್ಕೊಂಡು ಹೋಗ್ತಾ ಇದ್ದಾರೆ. ಒಂದಷ್ಟು ಜನ ಗಮನಿಸ್ತಾ ಇದ್ದಾರೆ, ಇಂಥ ಒಬ್ಬ ನಟ ಮುಂಚೂಣಿಯಲ್ಲಿ ಸಾಕ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಅವರ ಹಿನ್ನೆಲೆಯಲ್ಲಿ ಸಾಕ್ತಾ ಇದೆ. ಅದರ ಬಗ್ಗೆ ಮಾತನಾಡೋಣ. ಇಂಥ ಮುನ್ನ ಪುಟ್ಟ ವಿರಾಮ.
ವಿರಾಮದ ಬಳಿಕ ಮತ್ತೆ ಪ್ರತಿಭೆಯ ಪ್ರತಿ ಹೆಜ್ಜೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಆದಿತ್ಯ ರಾಜ್ ಅವರಿದ್ದಾರೆ. ಅವರ ಜೀವನದ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ರು. ಸೊ ಡಿಗ್ರಿಯಲ್ಲಿ ಇರುವಾಗ NSS ಅನ್ನೋಂಥ ವೇದಿಕೆ ಇರ್ಬೋದು, ಅದರ ಬಗ್ಗೆ ಮಾತನಾಡಿದ್ರಿ. ಸೊ ಆ ಬಳಿಕ ಒಂದಷ್ಟು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತಾವು ಬ್ಯುಸಿ ಆದ್ರಿ. ಹೇಗೆ ಪ್ರೈಮರಿಯಲ್ಲಿ ಯಾರು ನಿಮ್ಮನ್ನು ನೋಟ್ ಮಾಡ್ತಾ ಇದ್ರು, ಇವನಲ್ಲಿ ಟ್ಯಾಲೆಂಟ್ ಇದೆ ಅಂತ, ಡಿಗ್ರಿಗೆ ಬರೋದು ಅದು ಮತ್ತಷ್ಟು ಹೆಚ್ಚಾಯಿತು, ಅಬ್ಸರ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಆದಿತ್ಯ ರಾಜ್ ಅವರಲ್ಲಿ ಹೊಸ ಕನಸೇನಾದರೂ ಹುಡ್ಕೊಳ್ತಾ ಆ ಸಂದರ್ಭಕ್ಕೆ ಡಿಗ್ರಿಯಲ್ಲಿರುವಾಗ? ಅದೇ, ಅದು ಯಾವುದೇ ಗ್ಯಾಪ್ ಇಲ್ಲದೆ ನಿಮ್ಮ ಸಾಧನೆಯನ್ನೆಲ್ಲರೂ ಅವರು ಅಪ್ರಿಷಿಯೇಟ್ ಮಾಡ್ತಾ ಹೋದಾಗ ನೀವು ಮತ್ತೆ ಅದನ್ನೇ ಮಾಡಬೇಕು ಅಂತ ಅಂದ್ಕೊಳ್ತೀರಿ. ಸೊ ಆ ಪುಷ್ ಇನ್ನೂ ಜಾಸ್ತಿ ಇತ್ತು ನಮಗೆ. ಬಟ್ ಎಲ್ಲ ಕ್ಲಾರಿಟಿ ಸಿಕ್ಕಿದ್ದು ಡಿಗ್ರಿ ಪಾಸಾಗಿ ಇಮಿಡಿಯೇಟ್ ಕೊರೋನಾ ಬಂತಲ್ಲ, ಅಲ್ಲಿ ನಮಗೆ ಕ್ಲಾರಿಟಿ ಸಿಕ್ಕಿದ್ದು ಓಕೆ ಏನು ಮಾಡಬೇಕು ಅಥವಾ ಹೇಗೆ ಮುಂದೆ ಹೋಗಬೇಕು ಅನ್ನೋದು. ಅಲ್ಲಿವರೆಗೂ ಆ ಗುಂಗಲ್ಲೇ ಇದ್ವಿ ನಾವು. ಓಕೆ, ಇಲ್ಲಿ ನನ್ನನ್ನು ಎಕ್ಸೆಪ್ಟ್ ಮಾಡಿದ್ದಾರೆ, ಸೊ ಇವರಿಗೆ ಇನ್ನು ನಾನು ಇವರನ್ನು ಇಂಪ್ರೆಸ್ ಮಾಡಬೇಕು, ಸೊ ಅದಕ್ಕೇನೋ ಮಾಡಬೇಕು ಅಂತಲೇ ತಲೆ ಓಡ್ತಾ ಇತ್ತು. ಸೊ ಶಾರ್ಟ್ ಟರ್ಮ್ ಆಗಿ ನಾವು ಅಚೀವ್ಮೆಂಟ್ಸ್ ಮಾಡ್ಲಿಕ್ಕೆ ಹೋಗ್ತಿದ್ವಿ. ಸೊ ಇಲ್ಲೇನಾದರೂ ನಮಗೆ ಕಾಣಿಸ್ಕೊಡ್ಲಿಕ್ಕೆ ಅವಕಾಶ ಉಂಟಾ, ಹೋಗಿ ಅಲ್ಲಿ ಏನಾದರೂ ಒಂದು ಮಾಡೋದು, ಅಲ್ಲಿ ಜನ ನೋಡ್ತಾರೆ, ಇನ್ನೊಂದು ಕಡೆ ಏನೋ ಮಾಡೋದು, ಅದೇ ರೀತಿ ಅಟೆನ್ಷನ್ ಸೀಕಿಂಗ್ ಇತ್ತು ನಮಗೆ. ಹಾಗೆ ಡಿಗ್ರಿಯಲ್ಲಿ ಅದಿತ್ತು. ಓಕೆ, ರೈಟ್. ಡಿಗ್ರಿ ಆದ ಬಳಿಕ ಕೊರೋನಾ ಬಂದಾಗ ಇಡೀ ಜಗತ್ತು ಒಂದು ರೀತಿಯಲ್ಲಿ ಸೈಲೆಂಟ್ ಆಗುತ್ತೆ, ಮುಂದೇನು ಅನ್ನುವಂಥದ್ದು ಆಗುತ್ತೆ. ಜೊತೆಗೆ ಕೆಲವರಿಗೆ ವಿರಾಮ ಅನ್ನೋದು. ನೀವೇನು ಮಾಡಿದ್ರಿ ಆಗ? ನನಗೆ ವಿರಾಮ ಸಿಕ್ಕಿತ್ತು ಆ್ಯಕ್ಚುಲಿ. ಅದೇ ಇಲ್ಲಿ ತನಕ ಫ್ಲೋ ಅಲ್ಲೇ ಬಂದದ್ದು. ಪ್ಲ್ಯಾನ್ ಇದ್ದದ್ದು ಯಾವುದು ನಡೀತಿಲ್ಲ. ಸೊ ಎಲ್ಲವನ್ನು ಬಿಟ್ಟು ಸ್ವಲ್ಪ ದೂರದಿಂದ ನೋಡಲಿಕ್ಕೆ ನಮಗೆ ಟೈಮ್ ಸಿಕ್ಕಿತ್ತು ಅಂತ ಅನ್ಕೊಂಡೆ ನಾನು. ಹೌದು, ಆ ಟೈಮಲ್ಲಿ ಕನ್ಫ್ಯೂಷನ್ಸ್ ಕೂಡ ಜಾಸ್ತಿ ಆಯಿತು. ಎಲ್ಲರೂ ಜಾಬಿಗೆ ಹೋದ್ರು, ಆಚೀಚೆ ನೋಡಿದ್ರೆ ಯಾರಿಲ್ಲ. ಆ ಟೈಮಲ್ಲಿ ಇದು ಫ್ಲೂಕಲ್ಲಿ ಆ್ಯಂಕರಿಂಗ್ ಕೊಂಡೋಯ್ತು ನಾನು. ಸೊ ಹೋಗ್ತಾ ಇದೆ. ಆ ಆ್ಯಂಕರಿಂಗಿಂದಾಗಿ ನನಗೆ ಉಳಿದದ್ದು ಏನು ಮಾಡಬೇಕು ಅಂತ ಅನಿಸ್ತಾ ಇದೆ ಇವಾಗ, ಅದನ್ನೆಲ್ಲ ಮಾಡಲಿಕ್ಕೆ ಆ್ಯಂಕರಿಂಗ್ ಪೂರಕ ಆಗಿ. ಸೊ ಏನು ಇಲ್ಲದೆ ಇರುವಾಗ ನಿರೂಪಣಾ ಕ್ಷೇತ್ರ ಅನ್ನುವಂಥದ್ದು ನಿಮ್ಮನ್ನು ಸೆಳೆಯುತ್ತೆ, ಜೊತೆಗೆ ಒಂದು ಜೀವನಕ್ಕೆ ಭದ್ರತೆಯನ್ನು ಕೊಡುತ್ತೆ. ಅಲ್ಲ, ಖುಷಿಗೆ ಮಾಡ್ತಾ ಇದ್ದೆ ನಾನು. ಅದು ಖುಷಿ ಮಾಡ್ತಾ ಇದ್ದದಕ್ಕೆ ಪೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಖುಷಿ ಹಾಗೆ ಆಗ್ತದೆ. ಸೊ ಹಾಗೆ ಖುಷಿಗೋಸ್ಕರ ಮಾಡ್ಲಿಕ್ಕೆ ಶುರು ಮಾಡಿಲ್ಲ ನಾನು. ಹಾಗೆ ಸೊ ಖುಷಿಗೋಸ್ಕರ ಮಾಡ್ತಾ ಇದ್ರಿ. ಆ ಖುಷಿಯಲ್ಲಿ ಮತ್ತೆ ಕಿಸೆ ಕೂಡ ತುಂಬ್ತಾ ಹೌದು, ಅದು ಖುಷಿ ಅಲ್ಲ. ಓಕೆ, ಅದು ಜಾಸ್ತಿ ಖುಷಿ. ಓಕೆ, ಈ ನಡುವೆ ಒಂದಷ್ಟು ಜಾಹೀರಾತುಗಳಲ್ಲಿ ನಟನೆ ಮಾಡುವಂಥದ್ದು ಅಥವಾ ಜಾಹೀರಾತುಗಳನ್ನು ಕ್ರಿಯೇಟಿವ್ ಆಗಿ ತರ್ಬೋದು ಅನ್ನುವಂಥ ಆಲೋಚನೆಗಳು ಅಥವಾ ನಟನಾಗಬೇಕನ್ನುವಂಥ ಆಸೆಗಳು ಇವೆಲ್ಲವೂ ಕೂಡ ಜೊತೆಯಾಗಿ ನಿಮ್ಮಲ್ಲಿ ಅಲ್ಲಲ್ಲಿ ಕಾಣಿಸ್ಕೊಳ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ನಿಮ್ಮಲ್ಲಿದ್ದಂಥ ಕಾಮಿಡಿ ಸೆನ್ಸ್ ಇರ್ಬೋದು, ಆ ಎಕ್ಸ್ಪ್ರೆಷನ್ಸ್ ಇರ್ಬೋದು, ಜನ ಇಷ್ಟಪಡಲಿಕ್ಕೆ ಪ್ರಾರಂಭ ಮಾಡ್ತು. ಡಿಗ್ರಿ ಆದ ಬಳಿಕ ಈ ಆ್ಯಂಕರಿಂಗನ್ನು ಹೆಜ್ಜೆ ಇಟ್ರಿ. ಸೊ ಅದರ ಸಕ್ಸಸ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ನಟನಾಗಬೇಕನ್ನುವಂಥ ಆಸಕ್ತಿಗಳು ಜಾಸ್ತಿ ಆಗ್ತವೆ. ಇದ್ರ ಬಗ್ಗೆ ಓವರಲ್ ಆಗಿ ಹೇಳೋದು? ಅದೇ, ಡಿಗ್ರಿ ಆದ ನಂತರ ಕೊರೋನಾ ಇಮಿಡಿಯೇಟ್ಲಿ ಬಂದದ್ರಿಂದ ಕೊರೋನಾ ಟೈಮಲ್ಲಿ ಏನೂ ಮಾಡಲಿಕ್ಕಿಲ್ಲ. ಸೊ ಆ ಟೈಮಲ್ಲಿ ನಮಗೆ ಇದ್ದಿದ್ದೊಂದು ಇಂಟರ್ನೆಟ್ಟಲ್ಲಿ ಸ್ವಲ್ಪ ಹೊರಗಡೆ ಪ್ರಪಂಚ ನೋಡ್ಲಿಕ್ಕೆ ಸಿಕ್ತು ನಮಗೆ. ಓಕೆ, ಎಂಟರ್ಟೈನ್ಮೆಂಟಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ನೋಡ್ಲಿಕ್ಕೆ ಸಿಕ್ತು ನಮಗೆ. ಆ ಟೈಮಲ್ಲಿ ಈ ಥರ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ನೋಡ್ತಾ ಇದ್ವಿ ಅಷ್ಟೇ. ಆ ಒಂದು ಟ್ರಿಗರ್ ಪಾಯಿಂಟ್ ಎಂತಿದ್ದು ಅಂದರೆ ನಮಗೆ ಫೈನಲ್ ಇಯರ್ಸ್ಗೆ ಮಾತ್ರ ಎಕ್ಸಾಮ್ ಮಾಡ್ತೇವೆ ಅಂತ ಹೇಳಿದರು, ಉಳಿದವರಿಗೆಲ್ಲ ಎಕ್ಸಾಮ್ ಇಲ್ಲ ಅಂತ. ಆ ವಿಷಯ ಟ್ರಿಗರ್ ಆದದಕ್ಕೆ ಸುಮ್ಮನೆ ಒಂದು ವಿಡಿಯೋ ಮಾಡಿದ್ದು ನಾನು. ಅಮ್ಮ ಶೂಟ್ ಮಾಡಿದ್ದು, ಅದು ಕೂಡ ಮನೆಯಲ್ಲಿ ಇದ್ದದ್ರಿಂದ ಅಮ್ಮ ಶೂಟ್ ಮಾಡಿದ್ರು, ಹಾಕಿದೆ. ಆಗ ನೋಡಿ ಅದೇ ಬರ್ತದೆ ನೋಡಿ, ಇನ್ನೂ ಮಾಡು ಅಂತ. ಆವಾಗ ನಾವೇನು ಮಾಡ್ತೇವೆ, ಮತ್ತೆ ಅದನ್ನು ರಿಪೀಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಓಕೆ, ಇಷ್ಟು ಜನರಿಗೆ ಇಂಪ್ರೆಸ್ ಮಾಡಿದೆ, ಇವರನ್ನು ಪುನಃ ಇಂಪ್ರೆಸ್ ಮಾಡು, ಆಗ ಇನ್ನೂ ಸ್ವಲ್ಪ ಇಷ್ಟು ಜನ ಆ್ಯಡ್ ಆಗ್ತಾರೆ. ಸೊ ಆ ರೀತಿ ವೀಡಿಯೋಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೈಡಲ್ಲಿ ಆ್ಯಂಕರಿಂಗ್ ಬರ್ತಾ ಇತ್ತು, ಹೋಗಿ ಖುಷಿಗೆ ಮಾಡಿ ಬರ್ತಾ ಇದ್ದೆ. ಅದು ಲಾಸ್ಟಿಗೆ ಏನಾಯಿತು ಅಂದರೆ ಸಣ್ಣ ಬ್ರ್ಯಾಂಡ್ಸ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆದವು, ನಮಗೊಂದು ಈ ಥರ ಮಾಡಿಕೊಡಿ. ಸೊ ಗೊತ್ತಿಲ್ಲ, ನನಗೊಂದು ಆಸೆ ಏನಂತಂದರೆ ಜನರಿಗೆ ಎಂಟರ್ಟೈನ್ ಮಾಡಬೇಕು, ಅವರಿಗೆ ಇದು ಆ್ಯಡ್ ಅಂತ ಗೊತ್ತಾಗಬಾರ್ದು ಅನ್ನೋದೊಂದಿತ್ತು. ಆಮೇಲೆ ಗೊತ್ತಾಯಿತು ಇದೊಂದು ಬ್ರ್ಯಾಂಡೆಡ್ ಎಂಟರ್ಟೈನ್ಮೆಂಟ್ ಅಂತ ಒಂದು ಫೀಲ್ಡೇ ಇದೆ ಅಂತ. ಓಕೆ, ಸೊ ಗೊತ್ತಿಲ್ಲದೆ ಮಾಡ್ತಾ ಇದ್ದದನ್ನು ಈಗ ಗೊತ್ತಿದ್ದು ಮಾಡ್ತಾ ಇದ್ದೇವೆ ಅಷ್ಟೇ. ಅಂದರೆ ಒಂದು ಎಂಟರ್ಟೈನಿಂಗ್ ಕಾಂಟೆಂಟ್ ಜೊತೆಗೆ ಒಂದು ಬ್ರ್ಯಾಂಡನ್ನು ಹೊರತರುವಂಥ ಒಂದು ಪ್ರಯತ್ನ, ಅದನ್ನೇ ಒಂದು 2-3 ಮಾಡಿದ್ವಿ ನಾವು. ನಾನು ಹಾಗೂ ನನ್ನ ಫ್ರೆಂಡ್ ನಿಖಿಲ್ ಅಂತ ಇದ್ದಾರೆ, ಅವರು ಕೂಡ ಟೆಕ್ನಿಕಲಿ ಈ VFX ಬ್ಯಾಕ್ಗ್ರೌಂಡಿಂದ ಬಂದಿರುವಂಥ. ಸೊ ನಾನು ಅವರು ಸೇರಿಕೊಂಡು ಅಷ್ಟು ಆ್ಯಡ್ಗಳನ್ನು ಮಾಡಿದ್ವಿ. ಓಕೆ, ಸೊ ಇವಾಗ ಬದುಕಿಗಾಗಿ ಏನಿದೆ ನಿಮ್ಮ ಜೊತೆಗೆ? ಅಂದರೆ ನಿಮ್ಮ ಉದ್ಯೋಗವಾಗಿಯೋ ಅಥವಾ ಉದ್ಯಮವಾಗಿಯೋ ಏನು? ಓಕೆ, ನಾನು ಯಾವುದನ್ನು ಡಿಫೈನ್ ಮಾಡ್ಕೊಂಡಿಲ್ಲ, ಇದು ನನ್ನ ಉದ್ಯೋಗ ಅಥವಾ ನಾನು ಈ ಪ್ರೊಫೆಷನ್ನವನು ಅಂತ. ನನಗೆ ಯಾವ ಗಳಿಗೆಗೆ ಅದು ಖುಷಿ ಕೊಟ್ಟರೆ ಅದನ್ನು ಮಾಡ್ತಾ ಹೋಗ್ತೇನೆ. ಆ್ಯಂಕರಿಂಗ್ ಎಷ್ಟು ದಿವಸ ಮಾಡ್ತೇನೆ ಅಂತ ಗೊತ್ತಿಲ್ಲ ನನಗೆ, ಅದು ಖುಷಿ ಕೊಡ್ತಾ ಉಂಟು, ಮಾಡ್ತಾ ಇದ್ದೇನೆ. ಇನ್ನೊಂದು ಯಾವ್ದಾದ್ರು ಖುಷಿ ಕೊಡುವಂಥದ್ದು ಬಂದರೆ ಅದನ್ನು ಮಾಡ್ತೀನಿ. ನಾನು ಮೊದಲು ಇತ್ತು ಅಲ್ಲಿಗೆ ರೀಚ್ ಆಗಬೇಕು, ಆ್ಯಕ್ಟರ್ ಆಗಬೇಕು. ಯಾಕೆ ಇಲ್ಲಿ ನನ್ನನ್ನೆಲ್ಲರೂ ನೋಡ್ತಾ ಇದ್ದಾರೆ, ಅಲ್ಲಿ
ಸಾವಿರಾರು ಜನ ನೋಡ್ತಾರೆ ಅನ್ನೋ ಆ ಕಾರಣಕ್ಕೆ ನಾನು ಆ ಥರ ಅಲ್ಲಿ ಇರಬೇಕು ಅಂತೆಲ್ಲ ಅನ್ಕೊಂಡಿದ್ದೆ. ಈಗ ಕತೆ ಹೇಳುವ ಒಂದು ಆಸೆ ಉಂಟು. ಸೊ ಅದು ಸಣ್ಣ ಮಟ್ಟದಲ್ಲಿ ಆ್ಯಡ್ ಮೂಲಕ ಕೂಡ ಆಗ್ತಾ ಉಂಟು. ಅದು ಎಲ್ಲಿಗೆ ಹೋಗ್ತದೆ ಗೊತ್ತಿಲ್ಲ. ಬರೆಯುವ ಆಸೆ, ಕತೆ ಹೇಳುವ ಆಸೆ ಉಂಟು. ಸೊ ಬದುಕಿಗೆ ಅನ್ನುವಂಥದ್ದು ನಡೀತಾ ಹೋಗ್ತದೆ. ಓಕೆ, ನಿಮ್ಮ ಬದುಕನ್ನ ನೀವು ಹೀಗೆ ಇರ್ಬೇಕನ್ನುವಂತ ಚೌಕಟ್ಟನ್ನು ಏನು ಹಾಕೊಂಡಿಲ್ಲ, ಬಂದಾಗೆ ಬರ್ತಾ ಇರ್ಲಿ, ಹೋದಾಗೆ ಹೋಗ್ತಾ ಇರ್ಲಿ ಅನ್ನುವಂತ ಜೊತೆಲಿ ಸಾಕ್ತದೆ, ಖುಷಿಯಾಗಿರ್ಬೇಕನ್ನುವಂತ ಉದ್ದೇಶ. ಅದು ಮುಖ್ಯ ಉದ್ದೇಶ. ಓಕೆ, ಸೊ ಮನೆಯವರು ಏನು ಹೇಳ್ತಾರೆ ಇದಕ್ಕೆ? ಮನೆಯವರು ಹೋಪ್ಸೇ ಬಿಟ್ಟಿದ್ದಾರೆ. ಇವನಂದ್ರೆ ಅಂತೂ ಹೇಳೋದು ಕೇಳೋದಿಲ್ಲ. ಸೊ PUC ವರೆಗೂ ನಮಗೆ ಹೆದರಿಸ್ಲಿಕ್ಕೆ ಆಯ್ತು. ನಂತರ ಇವನು ಗೊತ್ತಾಯ್ತು ಇವನಿಗೆ ಇದಲ್ಲ, ಹೆದರಿಕೆ ಬಿಟ್ಟ ಇವ. ಇನ್ನು ನಮಗೆ ಏನು ಮಾಡ್ಲಿಕ್ಕೆ ಆಗ್ತದೆ, ಸಹಿಸ್ಕೊಂಡು ಕೂತಿದ್ದಾರೆ ಅಷ್ಟೇ. ಓಕೆ, ಸೊ ನಾನು ಇವಾಗ ನಿಮ್ಮ ಹತ್ರ ಕೇಳಬೇಕು, ನಿಮ್ಮ ಜೀವನದಲ್ಲಿ ತುಂಬಾನೇ ನಿಮಗೆ ಕಾಡಿರುವಂಥದ್ದು ಅಥವಾ ನಿಮ್ಮ ಮನಸ್ಸನ್ನ ಕುಗ್ಗಿಸಿರುವಂಥದ್ದು ಯಾವ್ದಾದ್ರು ಒಂದು ವಿಚಾರ ಇದ್ರೆ ಹೇಳ್ಬೋದಾ? ಏನಿಲ್ಲ ಸರ್, ಕುಗ್ಗೋದೇ ಇಲ್ವಾ? ಅಂದ್ರೆ ಅಲ್ಲ, ಕುಗ್ಲಿಕ್ಕೆ ಅನ್ಸಿದ್ರೆ ನಾನು ಕೂಗ್ತೇನೆ ನಾನು. ಓಕೆ, ಅದನ್ನ ಈಗ ನೀವು ಕೂಗಿದ್ದೀರಾ? ಇಲ್ಲ. ನೀವು ಕೂಗುದಿಲ್ಲ? ಹಾಗಾದ್ರೆ ನಾನು ಕೂಗ್ಲಿಲ್ಲ ಅಂತ ಆಯ್ತಲ್ಲ. ನೋಡಿ, ಪ್ರತಿಯೊಬ್ರು ಅಲ್ಲ, ನಾನು ಕೇಳೋದು ಯಾಕಂದ್ರೆ ನಾವು ಅಂತಲ್ಲ, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತ ಚಿಂತೆಗಳಿರ್ತದೆ, ಬೇಸರಗಳು ಇರ್ತದೆ. ಸೊ ಹಾಗಾಗಿ ನಿಮ್ಮ ಬದುಕಿನ ವೈಯಕ್ತಿಕ ಜೀವನದ ಯಾವುದೇ ಇರ್ಬೋದು, ಅದಕ್ಕಿಂತ ಹೆಚ್ಚಾಗಿ ವೈಯಕ್ತಿಕ ನೋವಿಗಿಂತ ಜಾಸ್ತಿ ಕಾಡೋದು ಯಾವ್ದು ಅಂತ ಹೇಳಿದ್ರೆ ಅವರ ಭವಿಷ್ಯದ ಬಗ್ಗೆ, ಅಥವಾ ಅವರಿಗೆ ಏನೋ ಅನ್ಕೊಂಡಿರ್ತಾರೆ, ಆಸೆಗಳಿರ್ತದೆ, ಅದು ಆಗದೆ ಇರುವಾಗ ನೋವು ಕಾಡುತ್ತೆ. ಸೊ ನಿಮಗೆ ಆ ತರ ಯಾವ್ದಾದ್ರು ಆಗಿದ ಅಂತ? ಹೌದು, ಅದು ನಿಮಗೆ ಆ ಟೈಮಿಗೆ ದುಃಖ ಆಗಿರುವಂಥದ್ದು. ನನಗೆ ಈಗ ನೀವು ಕೇಳಿದ್ರೆ ಅದನ್ನು ನಾನು ರಿಪೀಟ್ ಮಾಡೋ ಸ್ಟೇಜಲ್ಲಿ ಇಲ್ಲ, ಅದನ್ನು ನೋಡಿ ನಗಡುವ ಸ್ಟೇಜಲ್ಲಿ ಇದ್ದೇನೆ ನಾನು. ಸೊ ನನಗೆ ಈಗ ಆಗ ಹೇಳಿದಾಗೆ, ಈಗ ಒಂದೇನೋ ಒಂದು ನಾಯಿ ಸತ್ತಿತ್ತು ಅಂತ ಅನ್ಕೊಳ್ಳೋ, ನಮ್ಮ ಮನೆ ನಾಯಿ. ಅವತ್ತು ಹೇಗೆ ಕೂಗ್ತೇವೆ ನಾವು, 2 ವರ್ಷ ಬಿಟ್ಟು ಮತ್ತೆ ಕೂಗ್ತೇವೆ ಹಾಗೆ. ಅದೇ ರೀತಿ ಆ ಥರ ನಾವೇನೋ ದೊಡ್ಡದು ಅಂತ ಅನ್ಕೊಂಡ ನಿಮ್ಮ ಈಗ ನಡೆಯುವಂತ ಘಟನೆಗಳು ಮುಂದೆ ಹೋದಾಗ, ನೀವು ಅದನ್ನ ಕಳೆದು ಹೋದಾಗ, ನೀವು ಅದರ ಬಗ್ಗೆ ಆ ಗಂಭೀರತೆಯನ್ನ ಬಿಟ್ಟು ಹೋಗಿರ್ತೀರಾ ಅಂತ. ಹೌದು, ಆ ಗಂಭೀರತೆಯನ್ನು ಹಿಡ್ಕೊಂಡಿದ್ದೇವೆ ಅಂತಂದ್ರೆ ಈ ಕ್ಷಣದಲ್ಲಿ ನಾವು ಖುಷಿಯಲ್ಲಿ ಇಲ್ಲ ಅಂತ ಅರ್ಥ. ಅದು ಅದರ ಜೊತೆಗೆ ಬದುಕ್ತಿದ್ದೇವೆ ಅಂತ ಅರ್ಥ. ಅದು ಸಿಲ್ಲಿ ಆಯ್ತು ಅಂತಂದ್ರೆ ನೀವು ಖುಷಿಯಲ್ಲಿ ಇದ್ದೀರಾ ಅಂತ ಅರ್ಥ. ನೀವು ಪ್ರತಿಯೊಂದನ್ನು ಕೂಡ ಇತಿಹಾಸವನ್ನ ನಿಮ್ಮ ಅದಕ್ಕೆ ಗೋರಿ ಕಟ್ಟಿಯೇ ಬರುದು ಹೊರಗೆ. ರೈಟ್. ಸೊ ಮುಂದಿನ ಕನಸುಗಳಂತ ಇದ್ದಾಗ ಅದು ಒಂದು ರೀತಿಯ ಗಂಭೀರತೆಯನ್ನ ತುಂಬಿಡ್ತದೆ. ಸೊ ನಾನು ಹೀಗೆ ಆಗಬೇಕು ಅಥವಾ ಈ ರೀತಿಯಲ್ಲಿ ನಾನು ಹೋಗ್ಬೇಕನ್ನುವಂಥ ಆಸೆಗಳು ಈ ಹಿಂದೆ, ಅದು ಬಾಲ್ಯ ಇರ್ಬೋದು, ಒಂದಷ್ಟು ಯೌವನದ ಹೊಸ್ತಿಲುಗಳು ಇರ್ಬೋದು, ಪ್ರಥಮ ಹಂತಗಳು. ಸೊ ಅದು ಎಷ್ಟು ಗಂಭೀರತೆ ಇರ್ತದೆ ಅನ್ನುವಂಥದ್ದಲ್ಲ. ಇವಾಗ ಏನಿದೆ, ಒಂದು ಜವಾಬ್ದಾರಿಯುತ ಹೆಜ್ಜೆ ಯೌವನದಲ್ಲಿರುವಂಥದ್ದು. ಸೊ ಇವಾಗ ಏನಾದ್ರೂ ಮಾಡಿದ್ರೆ ಅಲ್ಲಿ ಸಾಧನೆ ಹೆಜ್ಜೆಗಳು ಖಂಡಿತ ಆಗುತ್ತೆ, ಸಕ್ಸಸ್ ಆದ ಅದೆಷ್ಟು ಉದಾಹರಣೆಗಳಿದೆ, ನಿಮ್ಮ ಸುತ್ತಮುತ್ತವೇ ಇದೆ ಸುಮಾರು. ಸೊ ನಿಮ್ಮ ಮುಂದಿನ ಕನಸುಗಳ ಬಗ್ಗೆ ಹೇಳೋದಾದ್ರೆ ಏನಿದೆ? ಅದೇ, ಆ ಸಾಧನೆ ಮಾಡಬೇಕು ಅನ್ನೋದು ಮೊದಲಿತ್ತು, ಈಗ ಇಲ್ಲ. ಈಗ ಆಸೆ, ಕತೆ ಹೇಳಬೇಕು ಅನ್ನೋ ಆಸೆ ಉಂಟಷ್ಟೇ. ಅದು ಹೇಳ್ತಾ ಹೋಗ್ತೇನೆ ನಾನು. ಅದು ಏನಾದರೂ ನನಗೆ ಖುಷಿ, ಏನೂ ಆಗದಿದ್ರೂ ಖುಷಿ. ಸೊ ಖುಷಿಯಾಗುವ ವಿಷಯ ಏನಂದರೆ ನಮಗೆ ಕತೆ ಹೇಳುವಂಥ, ಅದು ಮಾಡ್ತಾ ಇದ್ದೇನೆ. ಅದು ಬಿಟ್ಟು ಮತ್ತೆಲ್ಲವೂ ಸಂದರ್ಭಕ್ಕೆ ತಕ್ಕ ಅದಕ್ಕೆ ಅದು ಆಗ್ತಾ ಹೋಗುತ್ತೆ, ಆಗದಿದ್ದರೆ ಬೇಜಾರಿಲ್ಲ. ಸೊ ಗುರಿ, ಸಾಧನೆ ಅಥವಾ ಮುಂದಿನ ಪ್ಲ್ಯಾನ್ ಅನ್ನೋದು ಯಾವುದೂ ಇಲ್ಲ. ಸೊ ಕಣ್ಣೆದುರಿಗೆ ನಮ್ಮಿಂದ ಏನು ಮಾಡ್ಬೋದು ಅದನ್ನು ಮಾಡ್ತಿದ್ದೇನೆ. ಅದು ಖುಷಿ ಕೊಡ್ತಾ ಉಂಟು. ಅದು ಎಲ್ಲಿಗೆ ಹೋಗ್ತದೆ ಹೋಗಲಿ. ನೀವು ಮುಂದೆ ನಿರ್ದೇಶಕರಾಗಿ ಹೆಜ್ಜೆ ಇಡ್ತೀರಾ, ನಟನಾಗಿ ಹೆಜ್ಜೆ ಇಡ್ತೀರಾ, ಅಥವಾ ನಿರೂಪಕರಾಗಿ ಮುಂದೆ ಸಾಕು? ಓಕೆ, ನನಗೆ ಯಾವುದು ಮಾಡಲಿಕ್ಕೆ ಆಗುದಿಲ್ಲ ಅಂತ ಅನಿಸ್ತದೆ ನೋಡಿ, ಅದನ್ನು ಟ್ರೈ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಅದು 3 ವಿಭಾಗದ ನಾವು ಒಂದು ಕನ್ಸ್ಟ್ರೈನ್ ಹಾಕೋದಕ್ಕಿಂತ ಅದರ ಅಲ್ಲದೆ ಬೇರೆ ಏನೋ ಇರ್ಬೋದು, ಅಥವಾ ಅದರಲ್ಲೇ ಏನೋ ಇರ್ಬೋದು, ಗೊತ್ತಿಲ್ಲ, ಅದನ್ನು ನಾನು ಹುಡ್ಕೊಳ್ಬೇಕು. ಸೊ ನಿಮ್ಮ ಪ್ರಶ್ನೆಗೆ ಈಗ ನಾನೇನೋ ಏನಾದರೂ ಒಂದು ಪ್ರಸ್ತುತ ಮಾಡಿ ನಿಮಗೆ ಉತ್ತರ ಕೊಡ್ಬೋದು ಅಷ್ಟೇ ಬಿಟ್ಟು. ಓಕೆ, ನಿಮ್ಮ ಜೀವನದಲ್ಲಿ ನೀವು ಹುಡುಕಾಡುತ್ತಾನೆ ಇರ್ತೀರಾ ಅಂತ? ಹೌದು, ಅದು ನಿರಂತರ ಹುಡುಕಾಡೋದು, ನಿರಂತರ ಆಗಿ. ಹೌದು. ಇಲ್ಲದಿದ್ರೆ ಮೊನೋಟನಸ್ ಅಂತ ಅನಿಸ್ತದೆ ನಮಗೆ. ಈಗ ಸ್ವಲ್ಪ ಆಂಕರಿಂಗ್ ಅಲ್ಲಿ ನಿಮಗೆ ರಿಲೇಟ್ ಆಗ್ಬೋದು. ಸೊ ಮಾಡಿದನ್ನೇ ಪುನಃ ಮಾಡಿದಾಗ ಒಂದು ಮೊನೋಟಮಿ ಬರ್ತದೆ. ಮಾಡಿದನ್ನೇ ಮಾಡ್ತಿದ್ದೆ ನಾನು. ಸೊ ಈ ನಮ್ಮ ಈ ಕ್ಷೇತ್ರ ನೋಡಿ, ಕತೆ ಹೇಳುವ ಕ್ಷೇತ್ರ, ಅದರಲ್ಲಿ ನಿಮಗೆ ಏನು ಅನಿಸ್ತದೆ ಅದನ್ನು ಹೇಳುವಂಥ ಫ್ರೀಡಮ್ ಉಂಟು. ಮೇಯ್ನ್ಲಿ ಈ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ನಾವಿಲ್ಲಿ ಬಂದಿರುವಂಥದ್ದು. ಯಾರ ಅಡಿಯಲ್ಲಿ ಕೆಲಸ ಮಾಡಬಾರದು ಅನ್ನೋ ಒಂದು ಹಠ ಇರ್ತದಲ್ಲ, ಅದ್ರ ಜೊತೆಗೆ ಇದು ಖುಷಿ ಕೊಡುವಾಗ, ಫ್ರೀಡಮ್ ಕೊಡುವಾಗ, ಅದಕ್ಕಿಂತ ದೊಡ್ಡದು ಏನು ಬೇಕು? ಸಾಧನೆ ಎನ್ನುವುದೆಲ್ಲ ಅದು ಹೊರಗಿನವರಿಗೆ ಕಾಣುವ ಒಂದು ಕಾನ್ಸೆಪ್ಟ್. ಅದು ಸಾಧನೆ ಆಗುವಂಥದ್ದು ನಮಗೆ ಹೇಗೆ ಬೇಕಾಗಿ ಬದುಕಿದಾಗ, ನಮಗೆ ಏನು ಹೇಳಬೇಕು ಅದನ್ನು ಹೇಳುವಾಗ. ಹೌದು, ಆ ಒಂದು ಖುಷಿ ಮೋಸ್ಟ್ಲಿ ಅದಕ್ಕಿಂತ ದೊಡ್ಡದು ಯಾವುದು ಇಲ್ಲ ಅಂತ ನನ್ನ ಅಭಿಪ್ರಾಯ. ಅದು ಗೊತ್ತಿಲ್ಲ, ಬೇರೆಯವರಿಗೆ ಅದರ ಪರ್ಸೆಪ್ಷನ್ ಬೇರೆ ಇರ್ಬೋದು. ಇವೆಷ್ಟು ಮಾತನಾಡಿದ್ವಿ ನಾವು ಆಗದಿಂದ. ಅದು ಬಿಟ್ಟು ಆದಿತ್ಯ ರಾಜ್ ಅವರು ಮಾಡಿರುವಂಥ ಸಾಧನೆಗಳಾಗಿರ್ಬೋದು, ಅಥವಾ ಒಂದಷ್ಟು ಏನೋ ಒಂದು ಮಾಡಿದ್ದೀನಿ ಅನ್ನುವಂಥ ಯಾವುದಾದ್ರೂ ವಿಚಾರ ನೆನಪು ಮಾಡ್ಕೊಳ್ಬೋದು, ಏನಾದರೂ ವಿಚಾರಗಳು ನಾವು ಬಿಟ್ಟು? ಇಲ್ಲ, ಅಂಥದ್ದು
ಯಾವುದು ಯಾವ್ದು? ಸೊ ಇದ್ರೂ ಹೇಳೋದಿಲ್ಲ ಅಂತ ಗೊತ್ತಿದೆ ಸರ್. ಈ ನಡುವೆ ನಾನು ಕಾರ್ಯಕ್ರಮದ ಕೊನೆಯ ಹಂತವಾಗಿ ನಿಮ್ಮ ಹತ್ರ ಕೇಳುವಂತ, ಅದೆಷ್ಟು ಪ್ರತಿಭೆಗಳಿರ್ತಾರೆ. ಸೊ ಅವರ ಪ್ರತಿಭೆ ಎಷ್ಟರ ಮಟ್ಟಿಗೆ ಇರ್ತದೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿರೋದಿಲ್ಲ. ಆದರೆ ಅವಕಾಶ ಸಿಗಬೇಕು, ನಾನೇನಾದರೂ ಮಾಡ್ಬೇಕನ್ನುವಂಥ ಹಠ ಅವರಲ್ಲಿ ಇರ್ತದೆ. ಅದಕ್ಕೋಸ್ಕರ ಕೆಲವೊಂದನ್ನು ತ್ಯಾಗ ಮಾಡ್ತಾರೆ, ಕೆಲವೊಂದರಲ್ಲಿ ಆಸೆ ಪಡ್ತಾರೆ, ಅಥವಾ ಬೇರೆ ಬೇರೆ ರೀತಿಯ ಪ್ರಯತ್ನಗಳೆಲ್ಲ ಇರ್ತದೆ. ಆದರೆ ಅವರ ನಿರೀಕ್ಷೆಗಳು ಆಸೆಗಳು ಸುಳ್ಳಾಗ್ತಾ ಹೋದಾಗ ಅವರಲ್ಲಿ ಒಂದು ರೀತಿಯ ನೋವುಗಳಿರ್ತದೆ. ನೀವು ನೀವು ಹಾಗೆ ಹೇಳಿದ್ರಿ, ನಾನು ಅದನ್ನು ಬಿಟ್ಟು ಹಾಕಿದ್ದೀನಿ, ಗೋರಿ ಕಟ್ಟಿ ಮುಂದೆ ಸಾಕ್ತೀನಿ ಅಂತ. ಯುವ ಕೇಳುವಂಥದ್ದು ಅಂಥ ಯುವ ಪ್ರತಿಭೆಗಳು ಸುಮಾರಿದೆ. ಒಬ್ಬೊಬ್ಬರ ಮನಸ್ಥಿತಿಯು ಬೇರೆ ಬೇರೆ ಇರ್ತದೆ. ನಿಮ್ಮ ಮಾತುಗಳನ್ನು ಕೇಳ್ತಾ ಅವ್ರಿಗೆ ಒಂದಷ್ಟು ಬದಲಾವಣೆ ಆಗಿರ್ಬೋದು. ಕೊನೆ ಅದೇ ಕೇಳುವಂಥ ಅಂಥ ಕುಗ್ಗಿರುವಂಥ ಪ್ರತಿಭೆಗಳಿಗೆ ಏನಾದರೂ ಹೇಳೋದಿದ್ರೆ ಏನು ಹೇಳಿ? ಓಕೆ, ನಾವು ಸ್ವಲ್ಪ ಕ್ಲೀಶೆಯಾಗಿ ಮಾತಾಡ್ಬೇಕಂತ ಎಲ್ಲ ಕುಗ್ಗಿರುವ ಪ್ರತಿಭೆಗಳ ಹತ್ರ ಒಂದು ಫೋನ್ ಇರ್ತದಲ್ಲ. ಇವಾಗ ಆ ಫೋನಲ್ಲಿ ಇಂಟರ್ನೆಟ್ ಇದ್ದ ಕಾಲದಲ್ಲಿ ಯಾರೂ ಕಂಪ್ಲೇಂಟ್ ಮಾಡುವಾಗಿಲ್ಲ. ಆ್ಯಕ್ಚುಲಿ ಅವರಿಗೆ ಏನು ಬೇಕು ಅದನ್ನು ಮಾಡಲಿಕ್ಕೆ ಆ ಫೋನಲ್ಲಿ ಕೆಪಾಸಿಟಿ ಇದೆ. ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಫೋನಿಂದ, ಆ ಫೋನಿಂದ ಕ್ಯಾಮ್ರಾಗೆ ಶಿಫ್ಟ್ ಆಯಿತು. ಈಗ ಅದು ಟಿ ವಿಗೆ ಬಂದು ಅಡ್ವರ್ಟೈಸ್ಮೆಂಟ್ ಎಲ್ಲ ಹೊರಗೆ ಹೋಗ್ತಾ ಇದೆ. ಅದಕ್ಕೆ ನಾನು ಒಬ್ಬನೇ ಕಾರಣ ಅಲ್ಲ, ನಮ್ಮದೊಂದು ಟೀಮ್ ಉಂಟು. ಬಟ್ ನಿಮಗೆ ಏನು ಬೇಕು ಅದನ್ನು ಸ್ಟಾರ್ಟ್ ಮಾಡೋದಕ್ಕೆ ಯೂಟ್ಯೂಬ್ ಇದೆ, ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ಗಳಿದೆ. ಅದರಲ್ಲಿ ನಿಮಗೆ ಏನು ಅನಿಸ್ತದೆ ಅದನ್ನು ಹೊರಗೆ ಹಾಕಿದಾಗ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು 4 ಜನರಿಗೆ ಇಷ್ಟ ಆಗ್ತದೆ. ಸೊ ನಿಮಗೆ ಆ ಒಂದು ಪ್ರಾಮಾಣಿಕವಾಗಿ ಒಂದು ಇಷ್ಟ ಆದರೆ ಸೊ ಅಂಥದನ್ನು ಮಾಡ್ಕೊಂಡು ಹೋಗಿ. ನೀವು ಯಾರಾದರೂ ನೋಡಿ ನನ್ನನ್ನು ಗುರುತಿಸಬೇಕು ಅನ್ನೋ ನಿಟ್ಟಲ್ಲಿ ನೀವು ಹೊರಟ್ರೆ ಗುರುತಿಸುವವರೆಗೆ ನಿಮಗೆ ಬೇಜಾರು. ಅದರ ಬದಲು ನಿಮಗೆ ಒಂದು ವಿಷಯ, ಇದನ್ನು ನಾನು ಹೇಳ್ತೇನೆ, ಈ ಹೇಳುವ ಒಂದು ಪ್ರಾಸೆಸ್ಸಲ್ಲಿ ನನಗೆ ಖುಷಿ ಸಿಗ್ತದೆ ಅಂತಂದರೆ ಅದನ್ನು ಮಾಡಿ 4 ಜನಕ್ಕೆ ಇಷ್ಟ ಆದರೆ ಒಳ್ಳೆಯದು, ಇಲ್ಲದಿದ್ದರೆ ನೀವು ಖುಷಿಯಲ್ಲಿದ್ದರಲ್ಲ. ಸೊ ಆ ಒಂದು ನಿಲುವಲ್ಲಿ ನಾವು ಬದುಕಿದರೆ ಯಾವುದು ಕುಗ್ಗುವಂಥ ಪರಿಸ್ಥಿತಿ ಬರೋದಿಲ್ಲ ಅಂತ ಅನಿಸ್ತದೆ. ಪರ್ಸ್ನಲಿ ಕುಗ್ಗುದು ಬೇರೆ. ಇದರಲ್ಲಿ ಏನಾದರೂ ಮಾಡಬೇಕು ಅಂತಿದ್ದಾಗ, ಏನೋ ಒಂದು ಮಾಡಬೇಕು ಅಂತೇಳಿ ಹೋದಾಗ ನಮಗೆ ಅದು ಏನು ಆಗದ ಟೈಮಲ್ಲಿ ನಮಗೆ ಏನಾಗ್ತಿಲ್ಲ ಅನ್ನೋದು ಬರ್ತದೆ. ಅದಕ್ಕಿಂತ ನೀವು ಕರೆಕ್ಟಾಗಿ ಸ್ವಲ್ಪ ಹಿಂದೆ ಜಾರಿ. ಓಕೆ, ಈಗ ನಾನು ಪ್ರಾಕ್ಟಿಕಲಿ ಏನು ಮಾಡ್ಬೋದು? ನನ್ನ ಹತ್ರ ಸೋಷಿಯಲ್ ಮೀಡಿಯಾ ಉಂಟು, ಫೋನ್ ಉಂಟು, ನನಗೇನು ಮಾಡಬೇಕು? ಆ್ಯಕ್ಟ್ ಮಾಡಬೇಕಾ? ಆ್ಯಕ್ಟ್ ಮಾಡಿ, ಫೋನಲ್ಲಿ ಆ್ಯಕ್ಟ್ ಮಾಡಿ ಹೊರಗೆ ಹಾಕಿ, ಆಗ್ತಾ ಇರಿ. ಅದರಿಂದ ನಿಮಗೆ ನೆಕ್ಸ್ಟ್ ಶಾರ್ಟ್ ಫಿಲ್ಮ್ ಮಾಡೋದಕ್ಕೆ ಸ್ವಲ್ಪ ಧೈರ್ಯ ಬರ್ಬೋದೇನೋ, ನೆಕ್ಸ್ಟ್ ಫಿಲ್ಮ್ ಮಾಡೋದಕ್ಕೆ ಧೈರ್ಯ ಬರ್ಬೋದೇನೋ. ಈಗ ಫಿಲ್ಮ್ ಫೋನಲ್ಲಿ ಆಗ್ತಾ ಉಂಟು, ಐಫೋನಲ್ಲಿ ಫಿಲ್ಮ್ಸ್ ಆಗ್ತಾ ಉಂಟು. ಸೊ ಆ ಹುಡುಕಾಟದಲ್ಲಿ ನಾವು ಇದ್ದೇವೆ, ನಾವೆಲ್ಲರೂ ಒಟ್ಟಿಗೆ ಇದ್ದೇವೆ. ಇದರಲ್ಲಿ ಕುಗ್ಗುವಂಥದ್ದು ಯಾವುದು ಕಾಣೋದಿಲ್ಲ ನನಗೆ. ಬಿಕಾಸ್ ಅಷ್ಟು ನಾವು ನಮ್ಮ ಟೆಕ್ನಾಲಜಿ ಮುಂದುವರೆದಿದೆ ಅಂತ ಹೇಳ್ತೇವೆ. ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಖುಷಿಯಲ್ಲಿ ನಿಮ್ಗೆ ಏನು ಬೇಕು ಅದನ್ನು ನೀವು ಮಾಡ್ಕೊಳ್ಳುವಂಥ ಸಮಯ ಇದು, ಅದನ್ನು ಯೂಸ್ ಮಾಡಿ ಅಂತ. ಓಕೆ, ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಮ ತಂಡದ ಬಗ್ಗೆ ಒಂದೆರಡು ಮಾತುಗಳು, ಜೊತೆಗೆ ಯಾರಿಗಾದರೂ ಥ್ಯಾಂಕ್ಸ್ ಹೇಳೋಕೆ. ಅದೇ, ನಾನು ಒಬ್ಬನಂತಲ್ಲ, ಪ್ರತಿಯೊಬ್ಬನ ಲೈಫಲ್ಲೂ ಕೂಡ ಅವನ ಸುತ್ತಮುತ್ತಲು ತುಂಬ ಕಾಂಟ್ರಿಬ್ಯೂಟರ್ಸ್ ಇರ್ತಾರೆ. ಅಂದರೆ ಅದು ನನಗೆ ಒಬ್ಬನಿಗೆ ಅಂತಲ್ಲ, ನಾನು ಅವರಿಗೆ ಕಾಂಟ್ರಿಬ್ಯೂಟ್ ಮಾಡಿರ್ತೇನೆ, ಅವ್ರು ನನಗೆ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ ಅಂತ ಎಲ್ಲ ಫ್ರೆಂಡ್ಸ್, ಟೀಚರ್ಸ್, ಫ್ಯಾಮಿಲಿಯವರು, ನಂತರ ಈಗ ನಮ್ಮ ಜೊತೆ ಕೆಲಸ ಮಾಡೋರು, ಅವರು ಫಸ್ಟ್ ಫ್ರೆಂಡ್ಸೇ, ಆ ನಂತರ ಅವರು ಇದು ಟೆಕ್ನಿಷಿಯನ್ಸ್ ಥರ ಬೀಳ್ತಾರೆ. ಅವರೆಲ್ಲರಿಗೂ ನಾವು ಒಬ್ರಿಗೊಬ್ರು ತುಂಬ ಋಣಿಯಾಗಿ ಇರ್ತೇವೆ. ಓಕೆ, ನನ್ನಿಂದ ನೀವು, ನಿನ್ನಿಂದ ನಾವು ಅಂತ. ಒಬ್ಬರಿಂದ ಇಲ್ಲಿ ಏನು ನಮಗೆ ಇವತ್ತವರೆಗೆ ಮಾಡಲಿಕ್ಕೆ ಆಗಲಿಲ್ಲ. ಸೊ ಈಗ ನಿಮ್ಮ ಏನು ಚಾನಲ್ ನೋಡಿ, ನಿಮ್ಮ ಟೀಮ್ ಇದೆ ನೋಡಿ, ಅದರಿಂದಾಗಿ ನೀವು ಆ್ಯಂಕರ್, ಒಬ್ಬ ಕೆಲಸಗಾರ, ಒಬ್ಬರು ಅಲ್ಲಿ ಟೆಕ್ನಿಷಿಯನ್ ಕೂತ್ರೆ ಅವ್ರು ಕೆಲಸಗಾರ, ನೀವು ದೊಡ್ಡವರು, ಅವ್ರು ಸಣ್ಣವರು ಆಗೋದಿಲ್ಲ. ಸೊ ಆ ಎಲ್ಲ ಒಂದು ಥ್ಯಾಂಕ್ಫುಲ್ ಆಗಿ ನಾವು ಹೋಗ್ತಾ ಇದ್ದೇವೆ. ಅವರೆಲ್ಲರಿಗೂ ಥ್ಯಾಂಕ್ಸ್. ಈಗ ಇಲ್ಲಿ ನೀವು ಕೂರಿಸಿದ್ದೀರಿ ಅಂತಂದರೆ ಅದಕ್ಕೆ ತುಂಬ ಜನ ಕಾರಣೀಕರ್ತರಿದ್ದಾರೆ, ಅವರೆಲ್ಲರಿಗೂ ಥ್ಯಾಂಕ್ಸ್. ಸೊ ಸಮಸ್ಯೆ ಆಗುವುದು ಅಂತಲ್ಲ, ಒಂದು ರೀತಿಯ ಸವಾಲಿನ ರೀತಿಯಲ್ಲಿ ನಾವು ನೋಡೋದು ಯಾವಾಗ ಅಂತ ಹೇಳಿದ್ರೆ, ನಮ್ಮ ಪಕ್ಕದಲ್ಲಿ ಅತಿಥಿಗಳಾಗಿ ನಿರೂಪಕರೇ ಒಂದು ಕೂತಾಗ ಒಟ್ಟಿನಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಒಬ್ಬ ಪ್ರತಿಭೆಯಾಗಿ ನಮ್ಮ ಕರಾವಳಿ ಕರ್ನಾಟಕ ಅಲ್ಲದೆ ಇಡೀ ಕರ್ನಾಟಕ ಅಲ್ಲದೆ ಬೇರೆ ಬೇರೆ ಕಡೆಗಳಲ್ಲಿ ಒಂದಷ್ಟು ಜಾಹೀರಾತುಗಳ ಮೂಲಕ ನಿಮ್ಮ ಪ್ರತಿಭೆ ಅನ್ನುವಂಥದ್ದು ಪ್ರದರ್ಶನ ಆಗ್ತಾ ಇದೆ. ನೋಡೋರು ನೋಡ್ತಾ ಇದ್ದಾರೆ, ಗುರುತಿಸುವವರು ಗುರುತಿಸ್ತಾ ಇದ್ದಾರೆ, ಬೆಂಬಲಿಸುವವರು ಬೆಂಬಲಿಸ್ತಾ ಇದ್ದಾರೆ, ಎಲ್ಲವೂ ಕೂಡ ಆಗ್ತಾ ಇದೆ. ನಿಮ್ಮ ಕನಸುಗಳನ್ನುವಂಥದ್ದು ಮತ್ತಷ್ಟು ಹೆಚ್ಚುತ್ತಾ ಇದೆ. ಎಲ್ಲವೂ ಕೂಡ ನೀವು ಅಂದುಕೊಂಡಂತೆ ಅದಕ್ಕಿಂತಲೂ ಹೆಚ್ಚಾಗಿ ಆ ಭಗವಂತ ಹರಸಿದಂತೆ ಚೆನ್ನಾಗಿ ನಡೀಲಿ. ನಿಮ್ಮ ತಂದೆ ತಾಯಿ ಕೂಡ ಬಹಳಷ್ಟು ಹೆಮ್ಮೆ ಪಡುವಂಥ ದಿನಗಳು ಬರಲಿ ಅಂತ ಆಶಿಸ್ತಾ, ಸ್ಪಂದನ ಟಿವಿಗೆ ಇವತ್ತಿನ ಪ್ರತಿಭೆಯ ಪ್ರತಿ ಹೆಜ್ಜೆ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದೀರಾ. ನಿಮ್ಮ ಅನುಭವದ ಬುತ್ತಿಯನ್ನು ಚೆನ್ನಾಗಿ ತೆರೆದಿಟ್ಟಿದ್ದೀರಾ. ಸೊ ನಿರೂಪಕರಾಗಿದ್ದು ಒಂದಷ್ಟು ಒಳ್ಳೆಯ ಮಾತುಗಳನ್ನು ಕೂಡ ಹೇಳಿದ್ದೀರಾ. ಅದು ಒಂದಷ್ಟು ಜನರಿಗೆ ಸ್ಫೂರ್ತಿ ಆಗಿರ್ಬೋದು ಅನ್ನುವಂಥ ನಂಬಿಕೆ ಜೊತೆ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಅನಂತ ಧನ್ಯವಾದಗಳನ್ನು ತಿಳಿಸ್ತಾರೆ. ನಿಮಗೂ ಕೂಡ ಥ್ಯಾಂಕ್ಸ್ ಕುಮಾರ್, ಬಂದು ನನ್ನನ್ನು ಕರೆಸಿ ಇಲ್ಲಿ ಕೂರಿಸಿ 1 ಗಂಟೆ ಮಾತಾಡಿಸಿದ್ದಕ್ಕೆ ನಿಮಗೂ ಹಾಗೂ ನಿಮ್ಮ ಇಡೀ ತಂಡಕ್ಕೆ ಓಕೆ, ಧನ್ಯವಾದ.
ವೀಕ್ಷಕರೇ ನೋಡಿದ್ರಲ್ಲ, ಆದಿತ್ಯ ರಾಜ್ ಅನ್ನುವಂಥ ಪ್ರತಿಭೆ ಬಾಲ್ಯದಿಂದ ಅವರು ಪಟ್ಟಂಥ ಪರಿಶ್ರಮಗಳಿರ್ಬೋದು, ಸಿಕ್ಕಿದಂಥ ಅವಕಾಶಗಳನ್ನು ಯಾವ ರೀತಿ ಬಳಸ್ಕೊಂಡ್ರು, ಅದರಿಂದ ಯಾವ ರೀತಿ ಬದಲಾವಣೆಗಳು ಸಾಗ್ತಾ ಹೋಯಿತು, ಜೊತೆಗೆ ಅವರಿಗೆ ಸಿಕ್ಕಂಥ ಪ್ರತಿಯೊಂದು ಅನುಭವಗಳು ಕೂಡ ಅವರನ್ನು ಮತ್ತಷ್ಟು ಗಟ್ಟಿಗೊಳಿಸಿ. ಇದು ಪ್ರತಿಯೊಬ್ಬ ಪ್ರತಿಭೆಗೂ ಕೂಡ ತಿಳ್ಕೊಳ್ಬೇಕಾದಂಥ ವಿಚಾರ ಆಗಿರ್ತದೆ. ಸಿಗುವಂಥ ಕಷ್ಟದ ದಿನಗಳು, ಅಪಮಾನಗಳು ಇರ್ಬೋದು, ಎಲ್ಲವೂ ಕೂಡ ಅನುಭವಗಳಾಗಿ ನಾವು ಸ್ವೀಕಾರ ಮಾಡಬೇಕಾದಾಗ ನಮಗೆ ಭವಿಷ್ಯದ ದಿನಗಳಲ್ಲಿ ಮತ್ತಷ್ಟು ಗಟ್ಟಿಯಾಗಿ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತಿನ ಜೊತೆಗೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.